ನೀವೆಲ್ಲಿದ್ದೀರಾ? ರೀನಾ ಮಾತಾಜಿ ಇದ್ದಾರೆ. ಮಾತಾಜಿ ಎಲ್ಲಿದ್ದಾರೆ? ಆಯ್ತು, ಮಾಡಿದ್ದೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಮಾತಾಜಿ, ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರಭುಪಾದವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಚೈತನ್ಯ ಚರಿತಾಮೃತದ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನು ನಿಮ್ಗೆ ಅರ್ಥ ಅಂದ್ರೆ ತಲುಪಿಸೋಂತ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ.
ಎಲ್ಲರೂ ರಿಪೀಟ್ ಜಯ ಮಾಡಿ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಚಂದ್ರ ಜಯ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಾವ್ ಇವಾಗ ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ, ಸೊ ಅದರ 4ನೇ ಅಧ್ಯಾಯನ ನಾವು ತಿಳ್ಕೊತಾ ಇದ್ದೀವಿ. ಸೊ ಇದರಲ್ಲಿ ಇದರ ಶೀರ್ಷಿಕೆ ಹೆಸರು ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. ಸೊ ಯಾರಾದ್ರೂ ಜ್ಞಾಪಿಸ್ಕೋತೀರಾ ರಹಸ್ಯತಮ ಕಾರಣಗಳು ಏನು ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಹರೇ ಕೃಷ್ಣ. ಎಷ್ಟು ಕಾರಣಗಳಿದೆ? ಎರಡು ಕಾರಣಗಳಿವೆ. 3 ಕಾರಣಗಳಿದೆ. 3 ಕಾರಣ ಇದೆ. ಯಾವ್ದು? ಪ್ರಣಮ ಮಹಿಮೆ, ಪ್ರಣಯ ಮಹಿಮಾ, ಪ್ರಣಯ ಮಾತಾಜಿ. ಪ್ರಣಯ ಮಹಿಮಾ ಅಂದ್ರೆ ಆ ರಾಧಾರಾಣಿಯ ಪ್ರೀತಿಯ ಮಹಿಮೆಯನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ. ಪ್ರಣಯ ಮಹಿಮಾ, ಅದ್ಭುತ ಮಧುರಿಮಾ. ಅದ್ಭುತ ಮಧುರಿಮಾ ಅಂತಂದ್ರೆ ಆ ಭಗವಂತನ ಪ್ರೀತಿ, ಅದನ್ನ ರಾಧಾರಾಣಿ ಮಾತ್ರನೇ ಅರ್ಥ ಮಾಡ್ಕೊಂಡಿದ್ದಾಳೆ. ಸೊ ಅದಕ್ಕೆ ಆ ಭಗವಂತನ ಪ್ರೀತಿಯ ಸವಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೋಸ್ಕರ ಅವರೇ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಅವರು ರಾಧಾರಾಣಿಯ ಆ ಭಾವದಲ್ಲಿ ಮತ್ತೆ ಅವರ ಬಣ್ಣದಲ್ಲಿ ಅವ್ರು ಬರ್ತಾರೆ. 3ನೇದು ಸೌಖ್ಯಂ ಚಾಸ್ಯ. ಸೌಖ್ಯಂ ಚಾಸ್ಯ. ಸೊ ಸೌಖ್ಯಂ ಚಾಸ್ಯ ಅಂತಂದ್ರೆ ಆ ರಾಧಾರಾಣಿ ಏನು ಕೃಷ್ಣನನ್ನ ಪ್ರೀತಿಸಿದಾಗ ಅವಳಿಗೆ ಆನಂದ ಅನ್ನೋದು ಸಿಗುತ್ತಲ್ಲ, ಅದನ್ನ ಅವರು ಅನುಭವಿಸ್ಲಿಕ್ಕೋಸ್ಕರ ಚೈತನ್ಯ ಮಹಾಪ್ರಭುವಾಗಿ ಬರ್ತಾರೆ. ಸೊ ಇದನ್ನ ನಾವು ಈ ಒಂದು ಶ್ಲೋಕ ಅಂದ್ರೆ ಈ ಒಂದು ಪದಗಳನ್ನ ಎಲ್ಲಿ ನಾವು ನೋಡಿದೀವಿ ಅಂದ್ರೆ ಈ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 1 ಶ್ಲೋಕ 6ರಲ್ಲಿದೆ. ಸೊ ಎಲ್ಲರೂ ಇದನ್ನ ಓಪನ್ ಮಾಡ್ಕೊಂಡು ನೀವು ಕಲ್ತ್ಕೋಬಹುದು. ಸೊ ಇದ್ರಲ್ಲಿ ಏನನ್ನ ಹೇಳ್ತಾ ಇದಾರೆ? ಶ್ರೀ ರಾಧಾಯಾಹ ಪ್ರಣಯ ಮಹಿಮಾ ಅಂತ ಹೇಳ್ತಾ ಇದಾರೆ. ಸೊ ಪ್ರಣಯ ಮಹಿಮಾ, ಯಾರ ಪ್ರಣಯ ಮಹಿಮಾ? ಶ್ರೀ ರಾಧಾಯಾಹ, ರಾಧೆಯ ಪ್ರಣಯ ಮಹಿಮೆಯನ್ನ ತಿಳ್ಕೋಬೇಕು ಅಂತ. ಕೀದೃಶೋ ವಾನಯೈವ ಸ್ವಾದ್ಯೋ ಏನಾದ್ಭುತ ಮಧುರಿಮ, ಅದ್ಭುತ ಮಧುರಿಮ. ಸ್ವಾದ್ಯೋ ಅಂದ್ರೆ ಆ ಭಗವಂತನ ಒಂದು ಅದ್ಭುತ ಮಧುರಿಮ. ಕೀದೃಶೋ ವಾ ಮದೀಯಃ. ಮತ್ತೆ 3ನೇದು ಸೌಖ್ಯಂ ಚಾಸ್ಯ ಮದ್ ಅನುಭವತಃ ಕೀದೃಶಂ ವೇತಿ ಲೋಭಾತ್. ಅಂದ್ರೆ ಆ ಶ್ರೀಮತಿ ರಾಧಾರಾಣಿ ಏನು ಆ ಒಂದು ಸ್ವೀಟ್ನೆಸ್ ಅಥವಾ ಆ ಒಂದು ಆನಂದವನ್ನ ಅನುಭವಿಸ್ತಾಳೆ ಕೃಷ್ಣನನ್ನ ಪ್ರೀತಿಸಿದಾಗ, ಅದನ್ನ ಅನುಭವಿಸ್ಲಿಕ್ಕೋಸ್ಕರ. ತದ್ಭಾವಾಢ್ಯ ಸಮಜನಿ ಶಚೀ ಗರ್ಭ ಸಿಂಧೋ ಹರಿಂದು. ನೋಡಿ, ಶಚೀ ಗರ್ಭದಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳು ಅವರು ಆವಿರ್ಭವಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಆದಿಲೀಲಾ ಅಧ್ಯಾಯ 1 ಶ್ಲೋಕ 6ರಲ್ಲಿದೆ ಈ 3 ಪದಗಳು. ಸೊ ಯಾಕಂದ್ರೆ ನಮ್ಗೆ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಲಿಕ್ಕೆ ಈ 3 ಪದಗಳನ್ನ ಜ್ಞಾಪಕ ಇಟ್ಕೋಬಹುದು ನೀವು. ಪ್ರಣಯ ಮಹಿಮಾ, ಯಾರ ಪ್ರಣಯ ಮಹಿಮಾ? ಶ್ರೀ ರಾಧಾಯಾಹ ಪ್ರಣಯ ಮಹಿಮಾ. ಮತ್ತೆ ಸ್ವಾದ್ಯೋ ಏನಾದ್ಭುತ ಮಧುರಿಮ, ಸ್ವ ಅದ್ಯೋ ಅಂದ್ರೆ ಭಗವಂತನ ಆ ಒಂದು ಅದ್ಭುತ ಮಧುರಿಮ, ಆ ಸ್ವೀಟ್ನೆಸ್, ಅವರ ಪ್ರೀತಿಯ ಸವಿ. ಮತ್ತೆ ಸೌಖ್ಯಂ ಚಾಸ್ಯ ಅಂದ್ರೆ ಆ ಶ್ರೀಮತಿ ರಾಧಾರಾಣಿಯ ಆನಂದ, ಭಗವಂತನನ್ನ ಪ್ರೀತಿಸಿದಾಗ. ಈ 3ರನ್ನ ಅನುಭವಿಸ್ಲಿಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಆವಿರ್ಭವಿಸ್ತಾರೆ. ಮತ್ತೆ ಇದು ಬಾಹ್ಯ ಕಾರಣಗಳನ್ನ ಯಾರಾದ್ರೂ ಜ್ಞಾಪಿಸ್ಕೋತೀರಾ? ಬಾಹ್ಯ ಕಾರಣಗಳೇನು ಅಂತ? ಬಾಹ್ಯ ಕಾರಣಗಳೇನು ಅಥವಾ ಅನುಷಂಗಿಕ ಕಾರಣಗಳು 2 ಹೇಳ್ತಾರಲ್ಲ, ಏನದು 2 ಕಾರಣಗಳು? ಅದ್ವೈತ ಆಚಾರ್ಯರ ಓಂಕಾರ. ಅದ್ವೈತ ಆಚಾರ್ಯರ ಓಂಕಾರ. ಮತ್ತೆ ಎರಡನೇದೇನು? ಅನುಷಂಗಿಕ ಕಾರಣ ಕಲಿಯುಗದ ಯುಗ ಧರ್ಮ. ಏನದು? ಸಂಕೀರ್ತನ ಯಜ್ಞವನ್ನ ಸೊ ಎಲ್ಲರಿಗೂ ಅದನ್ನ ಪ್ರಚಾರ ಮಾಡ್ಲಿಕ್ಕೆ, ಮತ್ತೆ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ತೋರಿಸ್ಲಿಕ್ಕೆ ಅವರೇ ಭಕ್ತನಾಗಿ ಅವರು ಬರ್ತಾರೆ ಅಲ್ವಾ.
ಸೊ ಇದೆಲ್ಲನೂ ಸಹ ಅನುಷಂಗಿಕ ಕಾರಣಗಳು. ಸೊ ಈಗ ನಾವು 26ನೇ ಶ್ಲೋಕವನ್ನ ನಾವು ತಿಳ್ಕೊಂಡಿದ್ವಿ ನಿನ್ನೆ. ಸೊ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು. ಈಗ ನಮ್ಗೆ ಆ ಕೃಷ್ಣನ ಒಂದು ಭಾವವನ್ನ ಹೇಳ್ತಾ ಇದ್ದಾರೆ. ಸೊ ಕೃಷ್ಣನಿಗೆ ಏನಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಕೃಷ್ಣನ ಇಷ್ಟ ತುಂಬಾ ಮುಖ್ಯ ಅಲ್ವಾ? ಸೊ ಅವ್ರ ಇಷ್ಟ ತರ ನಾವು ನಡ್ಕೋಬೇಕಾಗುತ್ತೆ. ಯಾಕಂದ್ರೆ ಅವರು ದೇವೋತ್ತಮ ಪರಮ ಪುರುಷ, ನಾವು ಅವರ ವಿಭಿನ್ನ ಅಂಶ. ಇಲ್ಲ ನನ್ನ ಇಷ್ಟ ತರ ಕೃಷ್ಣ ನಡ್ಕೊಳ್ಳಿ ಅಂತ ನಾವು ಆ ಒಂದು ಮನೋಭಾವ ಇದ್ರೆ ಆಗೋದಿಲ್ಲ ಅಲ್ವಾ? ಅದಕ್ಕೆ ಕೃಷ್ಣನಿಗೆ ಏನ್ ಇಷ್ಟ ಅಂತ ನಾವ್ ಇವಾಗ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಓಕೆ. ಸೊ ಇಲ್ಲಿ ನಾವು ನಿನ್ನೆ 26ನೇ ಶ್ಲೋಕ ಅಂದ್ರೆ ಅವರು ಹೇಳಿದ್ರು ಅವ್ರಿಗೆ ಯಾವ ಒಂದು ಭಾವ, ಯಾವ ಒಂದು ರಸ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು. ಅವ್ರಿಗೆ ಈ ಒಂದು ಐಶ್ವರ್ಯ ಭಾವದಲ್ಲಿ ಅವ್ರಿಗೆ ಆರಾಧನೆ ಮಾಡೋದಿಕ್ಕಿನ್ನ ಅವ್ರಿಗೆ ಸಖ್ಯ ಭಾವ ಅಥವಾ ವಾತ್ಸಲ್ಯ ಭಾವ, ಮಾಧುರ್ಯ ಭಾವ ಇದು ತುಂಬಾ ಅವ್ರಿಗೆ ಸಂತೋಷವನ್ನ ಕೊಡುತ್ತೆ, ಆಪ್ಯಾಯಮಾನವನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಸೊ ಈಗ 27-28 ಶ್ಲೋಕವನ್ನ ನೋಡೋಣಂತೆ. ಏಯಿ ಶುದ್ಧ ಭಕ್ತ ಲಾಯಿ ಕರಿಮು ಅವತಾರ ಕರಿಬ ವಿವಿಧ ವಿಧ ಅದ್ಭುತ ವಿಹಾರ. ಏಯಿ ಶುದ್ಧ ಭಕ್ತ ಲಾಯಿ ಕರಿಮು ಅವತಾರ ಕರಿಬ ವಿವಿಧ ವಿಧ ಅದ್ಭುತ ವಿಹಾರ. ಏಯಿ ಶುದ್ಧ ಭಕ್ತ ಲಯಿ ಕರಿಮು ಅವತಾರ ಕರಿಬ ವಿವಿಧ ವಿಧ ಅದ್ಭುತ ವಿಹಾರ. ವೈಕುಂಠಾದ್ಯೆ ನಾಹಿಯೇ ಏ ಲೀಲಾರ ಪ್ರಚಾರ ಸೇಸೆ ಲೀಲಾ ಕರಿಬಾ ಯಾತೆ ಮೋರ ಚಮತ್ಕಾರ. ವೈಕುಂಠಾದ್ಯೆ ನಾಹಿ ಏ ಲೀಲಾರ ಪ್ರಚಾರ ಸೇಸೆ ಲೀಲಾ ಕರಿಬಾ ಯಾತೆ ಮೋರ ಚಮತ್ಕಾರ. ವೈಕುಂಠಾದ್ಯೆ ನಾಹಿ ಏ ಲೀಲಾರ ಪ್ರಚಾರ ಸೇಸೆ ಲೀಲಾ ಕರಿಬಾ ಯಾತೆ ಮೋರ ಚಮತ್ಕಾರ. ಹರೇ ಕೃಷ್ಣ ಮಾತಾಜಿ. ತಾರಾ ಮಾತಾಜಿ ಓದ್ತೀರಾ? ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಕರೆದ್ರ ಮಾತಾಜಿ? ಉಮಾದೇವಿ. ಉಮಾದೇವಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27-28 ಓದ್ತೀನಿ ಮಾತಾಜಿ. ಸ್ಪೆಕ್ಸ್ ಹಾಕೊಂತಿದ್ದೀನಿ. ಏಯಿ ಶುದ್ಧ ಭಕ್ತ ಲಾಹಿ ಕರಿಮ ಅವತಾರ ಕರಿಬ ವಿವಿಧ ವಿಧಿ ಅದ್ಭುತ ವಿಹಾರ. ವೈಕುಂಠಾದಿ ನಾಹಿಯೇ ಏಯಿ ಲೀಲಾರ ಪ್ರಚಾರ ಸೇಸೆ ಲೀಲಾ ಕರಿಬ ಯತೆ ಮೋರ ಚಮತ್ಕಾರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. 5 ಓದಿ ವರ್ಡ್ ಬೈ ವರ್ಡ್. ಓದ್ಲ ಮಾತಾಜಿ. ಏಯಿ ಈ ಶುದ್ಧ ಭಕ್ತ ಪರಿಶುದ್ಧ ದೈವ ಭಕ್ತರು ಇಲಾಹಿ ತೆಗೆದುಕೊಳ್ಳುವುದು ಕರಿಮು ಮಾಡುತ್ತೇನೆ ಅವತಾರ ಆವಿರ್ಭಾವವು ಕರಿ ಮಾಡುತ್ತೇನೆ ವಿವಿಧ ನಾನಾ ಬಗೆಯ ಅದ್ಭುತ ಆಶ್ಚರ್ಯಕರವಾದ ವಿಹಾರ ಲೀಲೆಗಳು ವೈಕುಂಠ ಲೋಕಗಳೇ ಮೊದಲಾದ ನಹಿ ಇಲ್ಲ ಏ ಯಾವುದೇ ಲೀಲೆಗಳ ಪ್ರಚಾರ ಬಿತ್ತರಿಸುವುದು ಸೇಸೆ ಆ ಲೀಲೆಗಳು ಕರಿಬ ಮಾಡುತ್ತೇನೆ ಯಾತೆ ಯಾವುದರಲ್ಲಿ ಮೋರ ನನ್ನ ಚಮತ್ಕಾರ ಆಶ್ಚರ್ಯ. ಅನುವಾದ. ಶೀಲಬಹುಪಾದರಿಗೆ ಜಯವಾಗಲಿ. ಈ ಪರಿಶುದ್ಧ ಭಕ್ತರನ್ನು ನನ್ನೊಂದಿಗೆ ವೈಕುಂಠ ಲೋಕವು ಕಂಡರಿಯದಂತಹ ವಿವಿಧ ಅದ್ಭುತ ರೀತಿಗಳಲ್ಲಿ ನಾನು ಅವತರಿಸಿ ಬರುತ್ತೇನೆ. ಇಂತಹ ನನ್ನ ಲೀಲೆಗಳನ್ನು ನನಗೆ ಆಶ್ಚರ್ಯವಾಗುವ ಬಗೆಯಲ್ಲಿ ಪ್ರಸಾರ ಮಾಡುತ್ತೇನೆ. ಭಾವಾರ್ಥ. ಭಗವಾನ್ ಚೈತನ್ಯ ರೂಪದಲ್ಲಿನ ಭಗವಾನ್ ಕೃಷ್ಣನು ತನ್ನ ಭಕ್ತರ ಪರಿಶುದ್ಧ ಭಕ್ತಿ ಸೇವೆಯ ನೆಲೆಗೆ ತಳ್ಳುವಂತೆ ಶಿಕ್ಷಣ ನೀಡುತ್ತಾನೆ. ಹೀಗೆ ತನ್ನ ಉದಾತ್ತ ತತ್ವ ಹಾಗೂ ಬೋಧನೆಗಳಲ್ಲಿ ಕಂಡುಬರುವ ಅದ್ಭುತ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಕಾಲಕಾಲಕ್ಕೆ ಭಕ್ತನಾಗಿ ಜನಿಸುತ್ತೇನೆ. ಆಧ್ಯಾತ್ಮಿಕ ವ್ಯೂಹದಲ್ಲಿ ಅಸಂಖ್ಯ ವೈಕುಂಠ ಲೋಕಗಳಿವೆ. ಅವುಗಳೆಲ್ಲದರಲ್ಲೂ ಪ್ರಭುವು ತನ್ನ ನಿರಂತರ ಭಕ್ತರ ಪೂಜ್ಯ ಭಾವದಿಂದ ಮಾಡುವ ಸೇವೆಯನ್ನು ಸ್ವೀಕರಿಸುತ್ತಾನೆ. ಆದ್ದರಿಂದ ಭಗವಾನ್ ಶ್ರೀಕೃಷ್ಣನು ತನ್ನ ತೀರ ಅಂತರಂಗದ ಲೀಲೆಗಳನ್ನು ಅವನ ದಿವ್ಯ ಸಾಮ್ರಾಜ್ಯದಲ್ಲಿ ಬಹು ಸಂತೋಷದಿಂದ ತೋರಿಕೊಡುತ್ತಾನೆ.
ಇಂತಹ ಲೀಲೆಗಳು ಎಷ್ಟು ಆಕರ್ಷಕವಾಗಿರುತ್ತವೆ ಎಂದರೆ ಅವು ಪ್ರಭುವನ್ನು ಕೂಡ ಆಕರ್ಷಿಸುತ್ತವೆ. ಹಾಗೆ ಅವುಗಳಲ್ಲಿ ಪ್ರಭುವು ಭಗವಾನ್ ಚೈತನ್ಯರಾಗಿ ಆಸ್ವಾದಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಸೊ ಶ್ಲೋಕ 27-28ರಲ್ಲಿ ಶಿಲ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ ಶಿಲ ಪ್ರಭುಪಾದ ಅವ್ರಿಗೂ ಜಯವಾಗಲಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಭಗವಂತ ಏನ್ ಮಾಡ್ತಾರೆ, ಅವರು ತಮ್ಮ ಪರಿಶುದ್ಧ ಭಕ್ತರನ್ನ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ತನ್ನ ಪರಿಶುದ್ಧ ಭಕ್ತರ ಜೊತೆ ಅವ್ನು ಬರ್ತಾರೆ. ಅವ್ರು ಏಕಾಂಗಿಗೆ ಬರೋದಿಲ್ಲ. ನಾವು ನೋಡಿದೀವಿ ಇವಾಗ ರಾಜನು ಅಷ್ಟೇ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅವ್ರು ಯಾವತ್ತೂ ಏಕಾಂಗಿಯಾಗಿ ಹೋಗೋದಿಲ್ಲ. ಸೊ ಅವರ ಎಲ್ಲಾ ಆಪ್ತ ಸಹಚರ್ಯರೆಲ್ಲರೂ ಸಹ ಅವ್ರ ಜೊತೆ ಇರ್ತಾರೆ. ಸೈನ್ಯ ಎಲ್ಲಾನು ಸಹ ಅವ್ರ ಜೊತೆ ಇರುತ್ತೆ. ಅದೇ ತರನೇ ಭಗವಂತನು ಸಹ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರ ಆಪ್ತ ವಲಯದಲ್ಲಿರೋರ್ನ ಅವರು ಕರ್ಕೊಂಡ್ ಬರ್ತಾರೆ. ಅವರು ಇಲ್ಲೇ ನೋಡಿ ಹೇಳ್ತಾ ಇದ್ದಾರೆ, ವೈಕುಂಠ ಲೋಕವು ಕಂಡರಿಯದಂತ ವಿವಿಧ ಅದ್ಭುತ ರೀತಿಗಳಲ್ಲಿ ನಾನು ಅವತರಿಸಿ ಬರುತ್ತೇನೆ. ವೈಕುಂಠದಲ್ಲಿ ಇರೋರ್ಗೂ ಸಹ ಗೊತ್ತಿಲ್ಲ ಭಗವಂತ ಈ ತರ ಅದ್ಭುತ ರೂಪದಲ್ಲಿ ಅವರು ಅವತಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿರೋರ್ಗೂ ಸಹ ಗೊತ್ತಿಲ್ಲ. ಮತ್ತೆ ಭಗವಂತನಿಗೆ ಆಶ್ಚರ್ಯ ಆಗುತ್ತಂತೆ ಅವರ ಲೀಲೆಗಳನ್ನ ನೋಡಿದಾಗ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಹೌದು ಇಲ್ಲಿ ಎಷ್ಟೊಂದು ವೈಕುಂಠ ಲೋಕಗಳಿದೆ, ಅಲ್ಲೂ ಸಹ ಎಲ್ಲರೂ ಸಹ ಭಗವಂತನಿಗೆ ಅವರು ಪೂಜೆಯನ್ನ ಮಾಡ್ತಾ ಇದ್ದಾರೆ, ಸೇವೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಅಲ್ಲಿ ವೈಕುಂಠದಲ್ಲಿ ನಮ್ಗೆ ಗೊತ್ತಿರೋ ಹಾಗೇನೆ 2 ರಸದಲ್ಲಿ ಮಾತ್ರನೇ ಸೇವೆಯನ್ನ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ? ಯಾವ ರಸದಲ್ಲಿ ವೈಕುಂಠದಲ್ಲಿ ಸೇವೆಯನ್ನ ಮಾಡ್ಬೋದು? ವೈಕುಂಠದಲ್ಲಿ ದಾಸ್ಯ. ಹ್ಮ್ ದಾಸ್ಯ. ದಾಸ್ಯ ಮತ್ತೆ ಶಾಂತ ಅಂತ ಅಲ್ವಾ? ಶಾಂತ ಮತ್ತೆ ದಾಸ್ಯದಲ್ಲಿ ಮಾತ್ರ ನಾವು ವೈಕುಂಠದಲ್ಲಿ ವಿಷ್ಣುವಿನ ಜೊತೆ ನಾವು ಒಂದು ಸಂಬಂಧವನ್ನ ಇಟ್ಕೋಬಹುದು ಅಲ್ವಾ? ಸೊ ನಾವು ವಿಷ್ಣುವಿನ ಹೆಗಲ ಮೇಲೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ. ಬಾರೋ ಇಲ್ಲಿ ಹೋಗೋಣಂತೆ, ಒಂದ್ ಸ್ವಲ್ಪ ಆಟ ಆಡೋಣಂತೆ ಅಂತ ಹೇಳ್ಬಿಟ್ಟು ನಾವ್ ಹೇಳಕ್ ಆಗಲ್ಲ. ಇವಾಗ ನಾವು ನೋಡಿದ್ವಿ ಗೋಪ ಬಾಲಕರು ಕೃಷ್ಣನ ಮೇಲೆ ಜಂಪ್ ಮಾಡ್ತಾರೆ ಅಲ್ವಾ? ಸೊ ಮತ್ತೆ ಕೃಷ್ಣ ಅವ್ರನ್ನ ಹೆಗಲ ಮೇಲೆ ಎತ್ಕೊಂಡು ಅವರು ಪಂದ್ಯದಲ್ಲಿ ಏನಾದ್ರೂ ಸೋದ್ದಾಗ ಒಂದ್ ರೌಂಡ್ ಹಾಕಿಸ್ಕೊಂಡ್ ಬರ್ತಾರೆ. ಆ ತರ ಎಲ್ಲ ವಿಷ್ಣು ಮಾಡೋದಿಲ್ಲ ಅಲ್ವಾ? ವಿಷ್ಣುವಿನ ಜೊತೆ ನಾವು ಯಾವ ಒಡನಾಟ ಇಟ್ಕೋಬಹುದು ಅಂದ್ರೆ ದಾಸ್ಯ ಭಾವ ಮತ್ತೆ ಶಾಂತರಸ ಮತ್ತೆ ದಾಸ್ಯರಸದಲ್ಲಿ ಮಾತ್ರ ನಾವು ಒಡನಾಟ ಇಟ್ಕೋಬಹುದು. ಆದ್ರೆ ನಾವು ಗೋಲೋಕ ವೃಂದಾವನದಲ್ಲಿ ಎಲ್ಲ ರಸದಲ್ಲೂ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ಎಲ್ಲ 5 ಪ್ರಾಥಮಿಕ ರಸದಲ್ಲೂ ಸಹ ನಾವು ನಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ರಸದಲ್ಲಿ ನಾವು ಭಗವಂತನ ಜೊತೆ ಒಂದು ಸಂಬಂಧವನ್ನ ಅಥವಾ ಒಡನಾಟವನ್ನ ನಾವು ಇಟ್ಕೋಬಹುದು. ಸೊ ಕೃಷ್ಣ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವ್ರು ಏನ್ ಮಾಡ್ತಾರೆ, ತನ್ನ ಆಪ್ತ ವಲಯದಲ್ಲಿರೋರ್ನ ಕರ್ಕೊಂಡ್ ಬರ್ತಾರೆ. ಸೊ ತನ್ನ ಅಂತರಂಗ ಸೇವಕರು ಅಂತ ನಾವೇನ್ ಹೇಳ್ತೀವೋ ಅವ್ರನ್ನ ಈ ಭೌತಿಕ ಪ್ರಪಂಚಕ್ಕೆ ಅವರು ಅವತರಿಸಿ ಬಂದಾಗ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಭಗವಂತನ ಲೀಲೆಗಳು ಎಷ್ಟು ಆಕರ್ಷಕವಾಗಿರುತ್ತೆ ಅಂತಂದ್ರೆ ಭಗವಂತನು ಸಹ ಅದರಿಂದ ಆಕರ್ಷಣೆಗೆ ಒಳಗಾಗ್ಬಿಡ್ತಾರಂತೆ. ಸೊ ಇವಾಗ ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಅದೇನೆಲ್ಲ ಲೀಲೆಗಳು ನಡೀತೋ ಅದೆಲ್ಲವನ್ನ ಚೈತನ್ಯ ಮಹಾಪ್ರಭುಗಳು ಅದನ್ನ ಆಸ್ವಾದಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಾಗ ಅವರು ಏನು ಒಂದು ಶಿಕ್ಷಣವನ್ನ ಕೊಡ್ತಾರೆ ನಮ್ಮೆಲ್ಲರಿಗೂ ಅಂತಂದ್ರೆ, ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಬೇರೆ ಯುಗದಲ್ಲಿ ಅವರು ಬೇರೆ ರೂಪದಲ್ಲಿ ಅವಾಗೆಲ್ಲ ಬಂದಾಗ ಅವರು ದುಷ್ಟ ಸಂಹಾರ, ಶಿಷ್ಟ ರಕ್ಷಣಾ, ಧರ್ಮ ಸ್ಥಾಪನೆ ಅದೇನೇ ಜಾಸ್ತಿ ಅವ್ರದ್ದು ಮುಖ್ಯ ಉದ್ದೇಶ ಇತ್ತು. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ, ನಮ್ಗೆ ಕಲಿಯುಗದಲ್ಲಿ ಅವರು ಬಂದಾಗ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಹೇಗೆ ಭಕ್ತಿಯನ್ನ ಮಾಡ್ಬೇಕು ಅನ್ನೋ ಒಂದು ಶಿಕ್ಷಣವನ್ನ ಅವರು ಕೊಡ್ತಾರೆ. ಅವರೇ ಭಕ್ತನಾಗಿ ಬಂದು ಆಚರಿಸಿ ತೋರಿಸ್ತಾರೆ, ಈ ತರ ನೀವು ಭಕ್ತಿಯನ್ನ ಮಾಡ್ಬೇಕು ಅಂತ. ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದ್ರು, ಮನ್ಮನಾಭವ ಮದ್ಭಕ್ತೋ ಮದ್ಯಾದಿಮಾಂ ನಮಸ್ಕುರು ಮಾಮೇ ವೈಶ್ಯಸಿ. ಮತ್ತೆ ಏನಂದ್ರೆ ನಮ್ಗೆ ಇದನ್ನ ಮಾತ್ರ ಹೇಳಿದ್ರು, ಬರೀ ನನ್ಗೆ ಭಕ್ತಿಯನ್ನ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅಂತ ಹೇಳಿದ್ರು. ಬಟ್ ಅದನ್ನ ಹೇಗೆ ಅಂತ ನಮ್ಗೆ ಹೇಳಿಲ್ಲ. ಅದಕ್ಕೋಸ್ಕರ ಸ್ವತಃ ಅವರೇನೆ ಚೈತನ್ಯ ಮಹಾಪ್ರಭುವಾಗಿ ಬಂದು ನಮ್ಗೆ ಹೇಗೆ ಭಕ್ತಿಯನ್ನ ಮಾಡ್ಬೇಕು, ಆ ಪರಿಶುದ್ಧ ಭಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಅವರು ತೋರಿಸ್ಕೊಟ್ರು ನಮ್ಗೆ. ಶ್ಲೋಕ 29 ನೋಡೋಣ. ಮೋ ವಿಷಯ ಗೋಪಿ ಗಣ್ಯರ ಉಪಪತಿ ಭಾವೇ ಯೋಗ ಮಾಯ ಕರಿಬೇಕಾ ಆಪನ ಪ್ರಭಾವೇ. ಮೋ ವಿಷಯ ಗೋಪಿ ಗಣ್ಯರ ಉಪಪತಿ ಭಾವೇ ಯೋಗ ಮಾಯ ಕರಿಬೇಕಾ ಆಪನ ಪ್ರಭಾವೇ. ಮೋ ವಿಷಯ ಗೋಪಿ ಗಣ್ಯರ ಉಪಪತಿ ಭಾವೇ ಯೋಗ ಮಾಯ ಕರಿಬೇಕಾ ಆಪನ ಪ್ರಭಾವೇ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ, ವೆಂಕಟೇಶ್. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭು ಓದಿ ಪ್ರಭುಜಿ. ಮಾತಾಜಿ ಶ್ಲೋಕ 29 ಮಾತಾಜಿ.
ಹೌದು. ಶ್ಲೋಕ 29. ಮೋ ವಿಷಯೇ ಗೋಪಿ ಗಣೇರ ಉಪಾಪತಿ ಭಾವೇ ಯೋಗ ಮಾಯಾ ಕರಿಬೇಕ ಆಪನ ಪ್ರಭಾವೇ. ಮೋ ವಿಷಯೇ ನನ್ನನ್ನು ಕುರಿತು ಹಾಗೆ, ಗೋಪಿ ಗಣೇರ ಗೋಪಿಯರ, ಉಪಪತಿ ಎರಡನೆಯ ಗಂಡನಂತೆ, ಭಾವೆ ಸ್ಥಾನದಲ್ಲಿ, ಯೋಗ ಮಾಯೆಯ ಪ್ರಭು ಕೃಷ್ಣನ ಅಂತರಂಗ ಶಕ್ತಿ ಕರಿಬೇಕ ಮಾಡುತ್ತಾನೆ, ಆಪನ ಆಕೆಯದ್ದು, ಪ್ರಭಾವೇ ದೆಸೆಯಿಂದ. ಅನುವಾದ: ನಾನು ಗೋಪಿಯರ ಉಪಪತಿ ಎಂಬ ಭಾವವನ್ನು ಯೋಗ ಮಾಯೆಯು ಅವರಲ್ಲಿ ಬಿಂಬಿಸುತ್ತದೆ. ಭಾವಾರ್ಥ: ಯಾವ ಶಕ್ತಿಯಿಂದ ಪ್ರಭುವು ತನ್ನನ್ನು ತಾನೇ ಮರೆತು ತನ್ನ ಪರಿಶುದ್ಧ ಭಕ್ತನು ವಿವಿಧ ದಿವ್ಯ ರಸಗಳಲ್ಲಿ ತೋರುವ ಪ್ರೇಮಕ್ಕೆ ಕೇಂದ್ರ ಬಿಂದುವಾಗುತ್ತಾನೋ ಅವನ ಈ ಅಂತರಂಗ ಶಕ್ತಿಗೆ ಯೋಗಮಾಯ ಎಂದು ಹೆಸರು. ಈ ಯೋಗಮಾಯ ಶಕ್ತಿಯು ವ್ರಜಭೂಮಿಯ ಅಪ್ಸರೆಯರ ಮನಸ್ಸುಗಳಲ್ಲಿ ಆಧ್ಯಾತ್ಮಿಕ ಭಾವಲಹರಿಯನ್ನು ಉದ್ದೀಪಿಸುತ್ತದೆ. ಈ ಭಾವವನ್ನು ಇಹಲೋಕದ ಲೈಂಗಿಕ ಭಾವನೆಗಳಿಗೆ ಎಂದಿಗೂ ಹೋಲಿಸಬಾರದು. ಈ ಆಧ್ಯಾತ್ಮಿಕ ಭಾವಕ್ಕೂ ಲೈಂಗಿಕ ಮನಃಶಾಸ್ತ್ರಕ್ಕೂ ಎಂತಹ ಬಗೆಯ ಸಂಬಂಧವೂ ಇಲ್ಲ. ಇಂತಹ ಭಕ್ತರ ಪರಿಶುದ್ಧ ಪ್ರೇಮದಲ್ಲಿ ಕಾಮವಾಸನೆ ಮಾತಾಜಿ ಹೋಯ್ತು. ಒಂದ್ ನಿಮಿಷ, ಅಲ್ಲಿ ಹೋಯ್ತು. ಈಗ ಬರ್ತದೆ. ಓದಿ ಬರ್ಬೋದು. ಬಂದಿಲ್ಲ ಇನ್ನ ಇಲ್ಲ ಮಾತಾಜಿ. ಬಂದಿಲ್ಲ. ಈಗ ಬಂತು ನೋಡಿ. ಹಾ ಮಾತಾಜಿ ಬಂತು. ಶಾಸ್ತ್ರಕ್ಕೂ ಎಂಥ ಬಗೆಯ ಸಂಬಂಧವೂ ಇಲ್ಲ. ಇಂತಹ ಭಕ್ತರ ಪರಿಶುದ್ಧ ಪ್ರೇಮದಲ್ಲಿ ಕಾಮವಾಸನೆ ಇರುವಂತೆ ತೋರುತ್ತದಾದರೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಪರೂಪ ಇರದಂತಹ ಒಂದು ಐಹಿಕ ಜಗತ್ತಿನಲ್ಲಿರಲು ಸಾಧ್ಯವಿಲ್ಲ ಎಂಬುದನ್ನು ವ್ಯಕ್ತಿಯು ನಿಶ್ಚಿತವಾಗಿ ತಿಳಿದಿರಬೇಕು. ಎಲ್ಲ ಲೌಕಿಕ ಅನುಭೂತಿಗಳು ದಿವ್ಯಲೋಕದಿಂದ ಹುಟ್ಟಿ ಬಂದಂತವೇ ಆಗಿವೆ. ಇಹಲೋಕದ ಮಿಶ್ರ ಬಗೆಯ ಮೌಲ್ಯಗಳಲ್ಲಿ ಕಾಣಸಿಗುವ ಶೃಂಗಾರ ಚೇಷ್ಟೆಗಳೇನಿದ್ದರೂ ಆಧ್ಯಾತ್ಮವೆಂಬ ನೈಜ ತತ್ವದ ವಿಕೃತ ಪ್ರತಿಬಿಂಬಗಳೇ ಆಗಿವೆ. ಆದರೆ ಆಧ್ಯಾತ್ಮ ವಿಜ್ಞಾನದಲ್ಲಿ ಸಾಕಷ್ಟು ಶಿಕ್ಷಣ ಪಡೆಯದೆ ಮಾತಾಜಿ ಸ್ವಲ್ಪ ಮಾತಾಜಿ ಶಿಕ್ಷಣ ಪಡೆಯದೆ ವ್ಯಕ್ತಿಯೊಬ್ಬನು ಈ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಲಾರನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಸೊ ಇವಾಗ ಇಂದಿನ ಶ್ಲೋಕದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಾವು ಡಿಸ್ಕಸ್ ಮಾಡೋದೇ ಮರ್ತ್ಬಿಟ್ಟಿದ್ದು. ಸೊ ಇಲ್ಲಿ ಭಗವಂತ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಭಗವಂತ ತನ್ನ ಜೊತೆ ತನ್ನ ಆಪ್ತ ವಲಯವನ್ನ ಕರ್ಕೊಂಡ್ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ನಾವು ಜಸ್ಟ್ ಒಂದ್ ಸ್ವಲ್ಪ ಜ್ಞಾಪಿಸ್ಕೋಬೇಕಲ್ಲ. ಇವಾಗ ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ನಿತ್ಯಾನಂದ ಪ್ರಭುಗಳು ಯಾರು ನಿತ್ಯಾನಂದ ಪ್ರಭುಗಳಾಗಿ ಬರ್ತಾರೆ? ಬಲರಾಮ ನಿತ್ಯಾನಂದ ಪ್ರಭುವಾಗಿ ಬರ್ತಾರೆ. ಮತ್ತೆ ಅದ್ವೈತಾಚಾರ್ಯರು ಅವ್ರು ಯಾರು? ವಿಷ್ಣು ಆಗಿ ಬರ್ತಾರೆ. ಮಹಾವಿಷ್ಣು ಮತ್ತು ಸದಾಶಿವ. ಮಹಾವಿಷ್ಣು ಮತ್ತೆ ಸದಾಶಿವ ಅದ್ವೈತಾಚಾರ್ಯರಾಗಿ ಬರ್ತಾರೆ. ಮತ್ತೆ ಯಾರು ಗದಾಧರ ಪಂಡಿತನಾಗಿ ಬರ್ತಾರೆ? ಶ್ರೀಮತಿ ರಾಧಾರಾಣಿ ಗದಾಧರ ಪಂಡಿತನಾಗಿ ಬರ್ತಾರೆ. ಮತ್ತೆ ಶ್ರೀವಾಸನಾಗಿ ಯಾರು ಬರ್ತಾರೆ? ನಾರದರು. ಸೊ ಅದೇ ತರ ನಾವು ಇವಾಗ ಷಡ್ಗೋಸ್ವಾಮಿಗಳನ್ನ ನಾವು ಜ್ಞಾಪಿಸ್ಕೊಳ್ಳೋಣಂತೆ. ಸೊ ಇವಾಗ ರೂಪ ಗೋಸ್ವಾಮಿ ಅವರು ಅಂದ್ರೆ ಯಾರು ರೂಪ ಗೋಸ್ವಾಮಿಯಾಗಿ ಬರ್ತಾರೆ? 6 ಜನ ಗೋಸ್ವಾಮಿಗಳು. ರೂಪ ಮಂಜರಿ. ಸೊ ರೂಪ ಮಂಜರಿ ರೂಪ ಗೋಸ್ವಾಮಿಯಾಗಿ ಬರ್ತಾರೆ. ಮತ್ತೆ ಲವಂಗ ಮಂಜರಿ ಸನಾತನ ಗೋಸ್ವಾಮಿಯಾಗಿ ಬರ್ತಾರೆ. ಮತ್ತೆ ರತಿ ಮಂಜರಿ ರಘುನಾಥದಾಸ ಗೋಸ್ವಾಮಿಯಾಗಿ ಬರ್ತಾರೆ. ಮತ್ತೆ ಗುಣಮಂಜರಿ ಗೋಪಾಲ ಭಟ್ಟ ಗೋಸ್ವಾಮಿಯಾಗಿ ಬರ್ತಾರೆ. ಮತ್ತೆ ರಾಸ ಮಂಜರಿ ರಘುನಾಥ ಭಟ್ಟ ಗೋಸ್ವಾಮಿಯಾಗಿ ಬರ್ತಾರೆ. ಮತ್ತೆ ವಿಲಾಸ ಮಂಜರಿ ಅವರು ಶ್ರೀಲ ಜೀವ ಗೋಸ್ವಾಮಿಯಾಗಿ ಅವರು ಬರ್ತಾರೆ. ಸೊ ಈ ತರ ಭಗವಂತ ಅವರು ತಮ್ಮ ಜೊತೆ ಬಂದಾಗ
ತನ್ನ ಆಪ್ತ ವಲಯದ ಜೊತೆ ಅವರು ಬರ್ತಾರೆ. ಮತ್ತೆ ಈಗ ಇಲ್ಲಿ 29ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಾನು ಗೋಪಿಕೆಯರ ಉಪಪತಿ ಎಂಬ ಭಾವವನ್ನು ಯೋಗ ಮಾಯೆಯು ಅವರಲ್ಲಿ ಬಿಂಬಿಸುತ್ತದೆ. ಸೊ ನೋಡಿ, ಇನ್ನ ಅಂದ್ರೆ ಇವಾಗ ಕೃಷ್ಣ ಅಲ್ವಾ, ಅವರು ಗೋಪಿಕಾ ಸ್ತ್ರೀಯರೆಲ್ಲರನ್ನು ಸಹ ಕೃಷ್ಣನ ಪತಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಎಷ್ಟೊಂದ್ ಜನ ಗೋಪಿಕಾ ಸ್ತ್ರೀಯರು ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ, ಅವ್ರಿಗೆ ಪತಿ ಅಂತ ಒಬ್ರು ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲರನ್ನು ಸಹ ಕೃಷ್ಣನನ್ನ ಉಪಪತಿ ಅಥವಾ ಪ್ರಿಯಕರ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದ್ದಾರೆ. ಏಕೆ ಯಾವ ತರ ಈ ತರ ಭಾವನೆ ಬರ್ಲಿಕ್ಕೆ ಸಾಧ್ಯ ಆಯ್ತು, ಏನ್ ಕಾರಣ ಅವ್ರಿಗೆಲ್ಲರಿಗೂ ಸಹ ಕೃಷ್ಣನನ್ನ ಉಪಪತಿ ಅನ್ನೋ ಒಂದು ಭಾವನೆ ಬರ್ಲಿಕ್ಕೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದಾರೆ, ಯೋಗ ಮಾಯೆ, ಆ ಕೃಷ್ಣನ ಅಂತರಂಗ ಶಕ್ತಿ, ಅಂತರಂಗ ಶಕ್ತಿಯಿಂದ ಬಂದಿರುವಂತಹ ಯೋಗ ಮಾಯೆ ಆ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣ ಅವರು ಉಪಪತಿ ಅನ್ನೋ ಒಂದು ಭಾವವನ್ನ ಬರೋ ತರ ಮಾಡ್ತಾ ಇದೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದನ್ನ ಯೋಗ ಮಾಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ಭಗವಂತನ ಅಂತರಂಗ ಶಕ್ತಿನೇ ಅದನ್ನ ಯೋಗ ಮಾಯಾ ಅಂತ ಕರೀತಾ ಇದ್ದಾರೆ. ಸೊ ಈ ಯೋಗ ಮಾಯದಿಂದ ಏನಾಗ್ತದೆ, ಭಗವಂತ ಅವರು ಗೋಪಿಕಾ ಸ್ತ್ರೀಯರೊಂದಿಗೆ ಅವರು ಆ ಉಪಪತಿಯ ಆ ಒಂದು ರಸ ಅಥವಾ ಅದನ್ನ ಪರಕೀಯ ರಸ, ಆ ಪರಕೀಯ ರಸವನ್ನ ಅವರು ಆಸ್ವಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಯೋಗ ಮಾಯ ಶಕ್ತಿಯು ರಜಭೂಮಿಯ ಅಪ್ಸರೆಯರ ಮನಸ್ಸುಗಳಲ್ಲಿ ಆಧ್ಯಾತ್ಮಿಕ ಭಾವ ಲಹರಿಯನ್ನ ಉದ್ದೇಪಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಏನು ಅವರಿಗೆ ಭಾವ ಬರ್ತಿದೆ, ಇದು ಆಧ್ಯಾತ್ಮಿಕ ಭಾವ, ಅದು ತುಂಬಾ ಮುಖ್ಯವಾಗಿರೋದು. ಸೊ ಇದು ಭೌತಿಕ ಭಾವನೆ ಅಲ್ಲ. ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಒಂದು ಗಂಡು ಹೆಣ್ಣು ಅಂದಿದ ತಕ್ಷಣನೇ ಅಲ್ಲಿ ಏನೋ ಒಂದು ಕಾಮ ಅನ್ನೋದಿದೆ ಅಂತ ನಾವು ಯೋಚನೆ ಮಾಡ್ಬಿಡ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಇದನ್ನ ನಾವು ಕಾಮ ಅಂತ ನಾವು ತಿಳ್ಕೊಳೋ ಹಾಗಿಲ್ಲ. ಯಾಕಂದ್ರೆ ಅದು ಯೋಗ ಮಾಯೆಯಿಂದ ಅವರೆಲ್ಲರನ್ನು ಸಹ ಆವರಿಸಿರೋದ್ರಿಂದ ಅದು ಆಧ್ಯಾತ್ಮಿಕ ಒಂದು ಭಾವ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆಧ್ಯಾತ್ಮಿಕ ಭಾವ ಲಹರಿಯನ್ನ ಉದ್ದೇಪಿಸುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಈ ಭಾವವನ್ನ ನಾವ್ ಯಾವತ್ತೂ ಸಹ ಈ ಲೈಂಗಿಕ ಭಾವನೆಗೆ ನಾವು, ಈ ಭೌತಿಕ ಪ್ರಪಂಚದ ಲೈಂಗಿಕ ಭಾವನೆಗಳಿಗೆ ನಾವು ಹೋಲಿಸಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಈ ಆಧ್ಯಾತ್ಮಿಕ ಭಾವಕ್ಕೂ ಲೈಂಗಿಕ ಮನಃಶಾಸ್ತ್ರಕ್ಕೂ ಎಂತಹ ಬಗೆಯ ಸಂಬಂಧವೂ ಇಲ್ಲ ಅಂತ ಹೇಳ್ತಾ ಇದ್ರೆ, ನಾವು ಒಂದಕ್ಕೊಂದು ನಮ್ಗೆ ಇವಾಗ ಇಷ್ಟೇ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಗೆ ಅರ್ಚ ವಿಗ್ರಹ ಆರಾಧನೆಯಲ್ಲೂ ಹೇಳ್ತಾರಲ್ವಾ. ಸೊ ನಮ್ಗೆ ಭಗವಂತನನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಎಲ್ಲ ಕಡೆ ಇದ್ದಾರೆ, ಸರ್ವವ್ಯಾಪಿ ಅಲ್ವಾ. ನಮ್ಮ ಈ ಒಂದು ಭೌತಿಕ ಚಕ್ಷುಗಳಿಂದ ನಮ್ಗೆ ಆ ಭಗವಂತ ಕಾಣಿಸೋದೇ ಇಲ್ಲ. ಅದಕ್ಕೆ ಭಗವಂತ ನಮ್ಮ ಮೇಲೆ ಕರುಣೆಯನ್ನ ತೋರಿ ನಮ್ಗೆ ಕಾಣಿಸುವಂತಹ ಒಂದು ರೂಪದಲ್ಲಿ ಬಂದಿದ್ದಾರೆ. ಅದಕ್ಕೇನೆ ಅವರು ಆ ಅರ್ಚ ವಿಗ್ರಹ ರೂಪದಲ್ಲಿ ಬಂದು ಅವರು ನಮ್ಗೆ ಕರುಣೆಯನ್ನ ತೋರಿ, ಸರಿ ನೀವು ನನಗೆ ಅಲಂಕಾರ ಮಾಡ್ಬೇಕಾ, ಅಭಿಷೇಕ ಮಾಡ್ಬೇಕಾ, ಪೂಜೆ ಮಾಡ್ಬೇಕಾ, ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವರು ನಮ್ಮಿಂದ ಆ ಒಂದು ಸೇವೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಅವರು ಭಗವಂತನಿಗೆ ಇದು ಯಾವುದು ಬೇಕಾಗಿಲ್ಲ, ಅವ್ರು ಅಷ್ಟು ಕರುಣಾಮಯಿಗಳು. ನಮ್ಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಭಗವಂತನನ್ನ ನೋಡ್ಲಿಕ್ಕೆ, ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ. ಸೊ ಅದೇ ತರನೇ ಇಲ್ಲೂ ಸಹ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಮಗ್ ಬರೀ ಇಷ್ಟೇ ಭೌತಿಕವಾಗಿ ಅಷ್ಟೇ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಒಂದು ಗಂಡು ಹೆಣ್ಣು ಅಂದ ತಕ್ಷಣ ಇದು ಒಂದು ಕಾಮ ಅಂತ ಹೇಳ್ಬಿಟ್ಟು ನಾವ್ ಅನ್ಕೋತೀವಿ. ಆದ್ರೆ ಇದಕ್ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಮ್ಗೆ ನೋಡ್ದಾಗ ಅಲ್ಲಿ ಕೃಷ್ಣ ರಾಧೆ ಅಥವಾ ಕೃಷ್ಣ ಗೋಪಿಕಾ ಸ್ತ್ರೀಯರು ಇದ್ದಾರೆ ಅಂತಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಇರೋ ತರನೇ ಅಲ್ಲೂ ಸಹ ಒಂದು ಸಂಬಂಧ ಇದೆ ಅಂತ ನಮ್ಗೆ ಕಾಣಿಸ್ಬೋದು ಕಣ್ಣಿಗೆ. ಆದ್ರೆ ಅದು ಆಧ್ಯಾತ್ಮಿಕ ಭಾವಸ್ತರದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲವೂ ನಾವಿಲ್ಲಿ ಏನು ಅನುಭವಿಸ್ತಾ ಇದೀವಿ, ಗಂಡು ಹೆಣ್ಣಿನ ನಡುವೆ ಇರುವಂತಹ ಸಂಬಂಧ, ಅದನ್ನು ಸಹ ಆಧ್ಯಾತ್ಮಿಕ ಪ್ರಪಂಚದಿಂದನೇ ಬಂದಿರೋದು. ಯಾಕಂದ್ರೆ ಈ ಭೌತಿಕ ಪ್ರಪಂಚ ಬೇರೆ ಏನು ಅಲ್ಲ ಅಲ್ವಾ. ಊರ್ಧ್ವಮೂಲಂ ಅಧಃಶಾಖಂ, ಅದು ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ. ಆದ್ರೆ ಇಲ್ಲಿ ಆ ಒಂದು ಆ ಪರಕೀಯ ರಸ ಅಥವಾ ಆ ಒಂದು ಕೃಷ್ಣ ರಾಧಾ ಅಥವಾ ಕೃಷ್ಣ ಗೋಪಿಕಾ ಸ್ತ್ರೀಯರ ನಡುವೆ ಇರುವಂತಹ ಸಂಬಂಧ, ಸೊ ಇಲ್ಲಿ ಅದು ಏನ್ ಹೇಳ್ತಾರೆ, ಸೊ ಅದು ಒಂದು ವರ್ಡ್ ಬರ್ತಾ ಇಲ್ಲ ನನಗೆ, ಅದು ನೈಜವಾಗಿ ಅದು ಇಲ್ಲ ಈ ಭೌತಿಕ ಪ್ರಪಂಚದಲ್ಲಿ. ಸೊ ಅದು ಸಾರಿ ನನ್ಗೆ ಪದ ಬರ್ತಾ ಇಲ್ಲ, ಆ ಪದನೇ ಅದಕ್ಕೆ ಹೇಳ್ಬೇಕಾಗತ್ತೆ. ನನಗೆ ಏನಾದ್ರು ಜ್ಞಾಪಕ ಬಂದ್ರೆ ಹೇಳ್ತೀನಿ. ಸೊ ಅದಕ್ಕೋಸ್ಕರನೇ ನಾವು ಇಲ್ಲಿ ನಾವಿವಾಗ ಏನೇ ಒಂದು ಇಲ್ಲಿ ನಾವು ಮಾಡಿದ್ರು ಸಹ ಅದು ಕೃಷ್ಣನಿಂದನೇ ಬಂದಿರುತ್ತೆ. ನಮ್ಗೆ ಏನೇ ಇಲ್ಲಿ ಆಸೆಗಳಾಗ್ಲಿ ಇಚ್ಛೆಗಳಾಗ್ಲಿ ಏನೆಲ್ಲ ಇದೆ ಅದರ ಮೂಲ ಒಂದು ಕೃಷ್ಣನಿಗೆ ಆ ಒಂದು ಇಚ್ಛೆ ಇರೋದ್ರಿಂದನೇ ನಮಗೂ ಆ ಇಚ್ಛೆ ಬರ್ತಿರೋದು. ಯಾಕಂದ್ರೆ ನಾವ್ ಇಲ್ಲಿ ಬಂದಿರೋದೇ ಹಾಗೆ, ಕೃಷ್ಣನ ತರ ನಾವು ಎಲ್ಲವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ ಇಟ್ಕೊಂಡೆ ನಾವು ಬಂದಿದೀವಿ. ನಮ್ಗೆ ಯಾವ್ದೋ ಒಂದು ಹೊಸದಾಗಿ ನಮ್ಗೆ ಯಾವ್ದೇ ಒಂದು ಇಚ್ಛೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಲ್ಲಿ ಇರ್ಬೇಕು, ಅವಾಗಷ್ಟೇ ನಮಗೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಏನೇ ಒಂದು ಲೌಕಿಕ ಅನುಭೂತಿ ಇದ್ರೂ ಸಹ ಅದು ಆ ದಿವ್ಯ ಲೋಕದಿಂದನೇ ಹುಟ್ಟು ಬಂದಿರ್ಬೇಕು. ನಮ್ಗೆ ಅಂತ ಅಲ್ಲಿ ಹೊಸದಾಗಿ ನಂದೇ ಅಪ್ಪ ಒಂದು ಹೊಸ ಆಸೆ ಹೊಸ ಸ್ಟೈಲ್ ಅಂತ ನಾವ್ ಹೇಳಂಗೇ ಇಲ್ಲ. ಏನೇ ಇದ್ರೂ ಅದು ಕೃಷ್ಣನಿಂದನೇ ಅದು ಬಂದಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ.
ಸೊ ನಾವ್ ಇವಾಗ ಇದನ್ನೆಲ್ಲನೂ ಸಹ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನಾವು ಶಿಕ್ಷಣ ಪಡೆದಲೇ ಇದು ಯಾವುದನ್ನು ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಭಕ್ತಿ ರಸಾಮೃತ ಸಿಂಧು ಅಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಅಲ್ವಾ, ಅದು ಏನು ಸ್ವಯಂ ಏವ ಸ್ಫುರುತಿ ಅದ. ಯಾವ ಶ್ಲೋಕ ಅದು, ಯಾರಿಗಾದ್ರೂ ಗೊತ್ತಿದ್ಯಾ? ಇಲ್ಲ ಹ್ಮ್. ಮಾತಾಡಿ. ಹ ಅತ ಶ್ರೀಕೃಷ್ಣ ನಾಮಾದಿ ಬರುತ್ತೆ ಯಾರಿಗಾದ್ರೂ? ಹರೇ ಕೃಷ್ಣ. ಅತ ಶ್ರೀಕೃಷ್ಣ ನಾಮಾದಿ ನಾಭವೇದ್ ಗ್ರಾಹ್ಯಮಿಂದ್ರಿಯೈಃ ಸೇವೋನ್ಮುಖೇ ಹಿ ಜಿಹ್ವಾದೋ ಸ್ವಯಂ ಏವ ಸ್ಫುರುತ್ಯದ ಅಲ್ವಾ. ಸೊ ನಮ್ಗೆ ಇದು ಭಗವಂತನ ಬಗ್ಗೆ ಅರ್ಥ ಮಾಡ್ಕೋಬೇಕಂತಂದ್ರೆ ನಾವ್ ಏನೇ ಕಷ್ಟಪಟ್ರು ನಾವ್ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಆ ಒಂದು ಸಾಧನೆಯನ್ನ ನಾವು ಮಾಡ್ಬೇಕು, ಆ ಭಕ್ತಿಯನ್ನ ನಾವು ಮಾಡ್ಬೇಕು. ಅಂದ್ರೆ ಆ ಜಿಹ್ವಾದು ನಮ್ಮ ನಾಲಿಗೆಯಿಂದ ನಾವು ಆ ಭಗವಂತನ ನಾಮಸ್ಮರಣೆ ಮಾಡ್ಬೇಕು, ಮತ್ತೆ ಪ್ರಸಾದವನ್ನ ಸ್ವೀಕರಿಸ್ಬೇಕು. ಅವಾಗಷ್ಟೇ ಏನಾಗತ್ತೆ, ಸೊ ನಮ್ಮ ಹೃದಯ ಪರಿಶುದ್ಧಿ ಆದಾಗ ನಮ್ಗೆ ಭಗವಂತನೇ ನಮ್ಗೆ ಅವ್ರನ್ನ ಅರ್ಥ ಮಾಡಿಸ್ತಾರೆ. ನಾವೇ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಭಗವಂತನನ್ನ. ಸೊ ನಮ್ ಕಡೆಯಿಂದ ಈ ಪ್ರಯತ್ನ ಮಾಡ್ಬೇಕು. ಈ ಪ್ರಯತ್ನವನ್ನ ಮಾಡಿದಾಗ ಭಗವಂತ ಏನ್ ಮಾಡ್ತಾರೆ, ಅವರು ತಾವೇ ನಾವು ಅರ್ಥ ಮಾಡ್ಕೊಳೋ ತರ ಅವರು ಮಾಡ್ತಾರೆ. ಅವರೇ ನಮ್ಗೆ ಅರ್ಥ ಮಾಡಿಸ್ಬೇಕು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನಾವು ಶಿಕ್ಷಣ ಪಡೆದಲೇ ನಾವು ಆ ವಾಸ್ತವತೆಯನ್ನ ಅಥವಾ ಭಗವಂತನ ಆ ಒಂದು ಪ್ರೀತಿಯ ವಿನಿಮಯ ಇದೆಯಲ್ಲ, ಗೋಪಿಕಾಸ್ತ್ರೀಯರೊಡನೆ ಆಗ್ಲಿ ಅಥವಾ ಶ್ರೀಮತಿ ರಾಧಾರಾಣಿ ಜೊತೆ ಆಗ್ಲಿ, ಅದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವು ತಪ್ಪಾದ ಒಂದು ಏನು ಅಭಿಪ್ರಾಯವನ್ನ ನಾವು ತಗೊಂಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಹುಷಾರಾಗಿರ್ಬೇಕು. ನಾವು ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಕಂತಂದ್ರೆ ನಾವು ಆಧ್ಯಾತ್ಮಿಕ ಶಿಕ್ಷಣವನ್ನ ನಾವು ಪಡೆದಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 30. ಆಮಿಹ ನ ಜಾನಿತಃ ನ ಜಾನೆ ಗೋಪಿಗಾಣ ದುನ್ಹಾರ ರೂಪ ಗುಣೆ ದುನ್ಹಾರ ನಿತ್ಯ ಹರೆ ಮನ. ಆಮಿಹ ನ ಜಾನಿತಃ ನ ಜಾನೆ ಗೋಪಿಗಣ ದುನ್ಹಾರ ರೂಪ ಗುಣೆ ದುನ್ಹಾರ ನಿತ್ಯ ಹರೆ ಮನ. ಆಮಿಹ ನ ಜಾನಿತಃ ನ ಜಾನೆ ಗೋಪಿಗಣ ದುನ್ಹಾರ ರೂಪ ಗುಣೆ ದುನ್ಹಾರ ನಿತ್ಯ ಹರೆ ಮನ. ಹರೇ ಕೃಷ್ಣ ಮಾತಾಜಿ. ಯಶೋಧ ಮಾತಾಜಿ ಭವಾನಿ ರಂಗಸ್ವಾಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಆಮಿಹ ನ ಜಾನಿತಾಹ ನ ಜಾನೆ ಗೋಪಿಗಣ ಆಮಿಹ ನ ಜಾನಿತಾಹ ನ ಜಾನೆ ಗೋಪಿಗಣ ದುಂದುಹಾರ ರೂಪ ಗುಣೆ ದುಂದುಹಾರ ನಿತ್ಯ ಹರೇ ಮನ. ಹರೇ ಕೃಷ್ಣ ಮಾತಾಜಿ. ಪದಗಳ ಅರ್ಥ ಓದಿ ಮಾತಾಜಿ. ಹರೇ ಕೃಷ್ಣ. ಆಮಿಹ ನಾನು, ನಾ ಜಾನಿ ತಿಳಿಯಲಾರೆನು, ತಾಹ ಆ ನಾ ಜಾನೆ ತಿಳಿಯಲಾರೆ, ಗೋಪಿಗಣ ಗೋಪಿಕಾ ಸ್ತ್ರೀಯರು, ದುಂದುಹಾರ ಈ ಎರಡರಲ್ಲಿ, ರೂಪಗುಣೆ ಸೌಂದರ್ಯ ಹಾಗೂ ಗುಣಗಳು, ದುಂದುಹಾರ ಈ ಎರಡರಲ್ಲಿ, ನಿತ್ಯ ಸದಾ, ಹರೇ ಕದ್ದೊಯ್ಯುವು ಮನಸ್ಸನ್ನು. ಅನುವಾದ: ನಾನಾಗಲಿ ಗೋಪಿಯರಾಗಲಿ ಯೋಗ ಮಾಯೆಯ ಈ ಕೃತ್ಯವನ್ನು ಗಮನಿಸುವುದಿಲ್ಲ, ಏಕೆಂದರೆ ನಾವು ಪರಸ್ಪರರ ಸೌಂದರ್ಯ ಹಾಗೂ ಗುಣಗಳ ಧ್ಯಾನದಲ್ಲಿಯೇ ಮಗ್ನರಾಗಿ ಬಿಟ್ಟಿರುತ್ತೇವೆ. ಭಾವಾರ್ಥ: ಆಧ್ಯಾತ್ಮಿಕ ವ್ಯೋಮದಲ್ಲಿನ ವೈಕುಂಠ ಲೋಕಗಳಿಗೆ ನಾರಾಯಣನು ಅಧಿದೈವವಾಗಿದ್ದಾನೆ. ಅವನ ಭಕ್ತರು ಕೂಡ ಅವನದೇ ಲಕ್ಷಣಗಳನ್ನು ಪಡೆದಿರುತ್ತಾರೆ. ನಾರಾಯಣ ಮತ್ತು ಅವನ ಭಕ್ತರ ನಡುವಣ ಭಕ್ತಿ ವಿನಿಮಯವು ಪೂಜ್ಯ ಭಾವದ ನೆಲೆಯ ಮೇಲಿರುತ್ತದೆ. ಆದರೆ ಈ ಎಲ್ಲ ವೈಕುಂಠ ಗ್ರಹಲೋಕಗಳ ಮೇಲೆ ಗೋಲೋಕ ಅಥವಾ ಕೃಷ್ಣಲೋಕವಿದೆ. ಅಲ್ಲಿ ಆದಿಯ ಪರಮ ಪುರುಷನಾದ ಕೃಷ್ಣನು ತನ್ನ ಹ್ಲಾದಿನಿ ಶಕ್ತಿಯನ್ನು ಮುಕ್ತ ಪ್ರಣಯ ಲೀಲೆಗಳ ಮೂಲಕ ಇಡಿಯಾಗಿ ಅಭಿವ್ಯಕ್ತಗೊಳಿಸುತ್ತಾನೆ. ಇಹಲೋಕದಲ್ಲಿನ ಭಕ್ತರು ಈ ಲೀಲೆಗಳ ಬಗೆಗೆ ಏನೇನೂ ಬಲ್ಲವರಲ್ಲವಾದ್ದರಿಂದ ಅವರಿಗೆ ಈ ಲೀಲೆಗಳನ್ನು ತೋರಿಸಲು ಭಗವಂತನು ಅಪೇಕ್ಷಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಭವಾನಿ ಮಾತಾಜಿ. ಸೊ ಇಲ್ಲಿ ಶ್ಲೋಕ 30ರಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ್ ಅವರಿಂದ. ಶಿಲಪ್ರಭುಪಾದ್ ಅವರಿಗೆ ಜಯವಾಗಲಿ. ನಮ್ಗೆ ಹಿಂದಿನ ಶ್ಲೋಕದಲ್ಲಿ ಏನನ್ನ ಹೇಳಿದ್ರು, ಸೊ ಅದೇನ್ ಅವ್ರಿಗೆ ಉಪಪತಿ ಅನ್ನೋ ಒಂದು ಭಾವನೆ ಬರ್ತಾ ಇದೆ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನ ಮೇಲೆ. ಸೊ ಇದು ಯೋಗ ಮಾಯೆಯ ಒಂದು ಪರಿಣಾಮ. ಆದ್ರೆ ಇಲ್ಲಿ ನೆಕ್ಸ್ಟ್ ಕೃಷ್ಣ ಹೇಳ್ತಾ ಇದ್ರೆ ನಮ್ಗೆ ಇದೇನು ಗೊತ್ತೇ ಆಗೋದಿಲ್ಲ, ಅದು ಯೋಗ ಮಾಯೆದೋ ಅಥವಾ ಏನೋ, ನಮ್ಗೆ ಯೋಗ ಮಾಯೆ ಮಾಡಿಸ್ತಾ ಇದ್ದಾಳೋ ಅದ್ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲನೂ ಸಹ
ಎಷ್ಟು ಮಗ್ನರಾಗ್ಬಿಟ್ಟಿರ್ತೀವಿ ಅಂತಂದ್ರೆ ಒಬ್ರಿಗೊಬ್ರು ಆ ಒಂದು ಸೌಂದರ್ಯ ಗುಣ ಅದರ ಧ್ಯಾನದಲ್ಲೇ ನಾವು ಮಗ್ನರಾಗ್ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದ ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಿದ್ದಾರೆ ಅಂದ್ರೆ ಆ ವೈಕುಂಠ ಲೋಕದಲ್ಲಿ ಆ ನಾರಾಯಣ ಅವರು ಏನು ಮುಖ್ಯ ದೈವವಾಗಿದ್ದಾರೆ ಅಲ್ಲಿ ವೈಕುಂಠ ಲೋಕಗಳಲ್ಲಿ. ಒಂದೊಂದು ವೈಕುಂಠದಲ್ಲಿ ಒಂದೊಂದು ನಾರಾಯಣ ಇದ್ದಾರೆ. ಅಲ್ಲಿ ಆ ಭಕ್ತರನ್ನು ಸಹ ನೋಡ್ಲಿಕ್ಕೂ ಸಹ ಅವರು ಚತುರ್ಭುಜ ರೂಪಧಾರಿಯಾಗಿದ್ದಾರೆ. ಅಲ್ಲಿ ಭಗವಂತ ಮತ್ತೆ ಭಕ್ತ ಅಂದ್ರೆ ನಾರಾಯಣ ಮತ್ತೆ ಅವನ ಭಕ್ತರ ನಡುವೆ ಯಾವ ಒಂದು ವಿನಿಮಯ ಆಗ್ತಿದೆ ಅಂತಂದ್ರೆ ಅಲ್ಲಿ ಶಾಂತ ರಸ ಅಥವಾ ದಾಸ್ಯ ರಸ ಇವೆರಡೇ ವಿನಿಮಯ ಆಗ್ತಾ ಇರೋದು. ಆದ್ರೆ ಆ ವೈಕುಂಠ ಗ್ರಹಗಳ ಲೋಕಗಳ ಮೇಲೆ ಒಂದು ಗೋಲೋಕ ವೃಂದಾವನ ಇದೆ, ಅಥವಾ ಒಂದು ಕೃಷ್ಣ ಲೋಕ ಇದೆ, ಅಥವಾ ಆನಂದ ಲೋಕ ಒಂದಿದೆ. ಸೊ ಅಲ್ಲಿ ಯಾರಿದ್ದಾರೆ, ಅಲ್ಲಿ ಯಾರು ಆದಿದೈವ ಅಂತಂದ್ರೆ ಕೃಷ್ಣ. ಆ ಕೃಷ್ಣ ಅವರು ತನ್ನ ಭಕ್ತರ ಜೊತೆ, ಅಲ್ಲಿರುವಂತಹ ಭಕ್ತರ ಜೊತೆ ಅವರು ಆ ಹ್ಲಾದಿನಿ ಶಕ್ತಿ ಅಂದ್ರೆ ಅಲ್ಲಿ ಆನಂದ, ಸೊ ಅಲ್ಲಿ ಆನಂದ ರಸ ಅಲ್ಲಿ ಹೆಚ್ಚು ತುಂಬಿ ತುಳುಕಾಡ್ತಿದೆ, ಅದಕ್ಕೆ ಅದನ್ನ ಆನಂದ ಲೋಕ ಅಂತಾನೂ ಸಹ ಕರೀತಾರೆ. ಸೊ ಅಲ್ಲಿ ಅಂದ್ರೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನೋಡಿ ವೈಕುಂಠವಾಸಿಗಳು ಗೊತ್ತಿಲ್ಲ ಅಂತ ಇಂದಿನ ಶ್ಲೋಕದಲ್ಲಿ ಹೇಳಿದ್ರು. ಈಗ ಹೇಳ್ತಾ ಇದ್ರೆ ಆ ಇಲ್ಲಿ ಭೂಲೋಕದಲ್ಲಿ ಅಥವಾ ಈ ಭೌತಿಕ ಪ್ರಪಂಚದಲ್ಲಿ ಇರೋರ್ಗೂ ಸಹ ಗೊತ್ತಿಲ್ಲ ಅಲ್ಲಿ ಗೋಲೋಕ ವೃಂದಾವನದಲ್ಲಿ ಏನಾಗತ್ತೆ, ಆ ಭಗವಂತ ಹೇಗೆ ಆ ಒಂದು ಆ ಪ್ರಣಯ ಲೀಲೆಗಳನ್ನ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅದನ್ನ ಎಲ್ಲರಿಗೂ ತಿಳಿಸ್ಬೇಕಂತಾನೆ ಇಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಬರ್ತಾರೆ. ಅದಕ್ಕೆ ನೋಡಿ ಇದ್ರ ಬಗ್ಗೆ ಎಲ್ಲರಿಗೂ ಹೆಚ್ಚು ಗೊತ್ತಿಲ್ಲ. ಇವಾಗ ಬೇರೆ ಒಂದು ಸಂಪ್ರದಾಯದಲ್ಲಿ ಈ ಒಂದು ವಿಷಯ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಒಂದು ಆಚಾರ್ಯರು ಮಾತ್ರನೇ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅಲ್ವಾ. ನಮ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಅಷ್ಟೇ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಅವ್ರಿಗೆ ಮಾತ್ರನೇ ಗೊತ್ತು ಅಲ್ಲಿ ಏನು ಸೀಕ್ರೆಟ್ ಇದೆ ಅಂತ ಹೇಳ್ಬಿಟ್ಟು ಆ ಗೋಲೋಕ ವೃಂದಾವನದಲ್ಲಿ. ಇವಾಗ್ಲೂ ಅಷ್ಟೇ ಅಲ್ವಾ, ನಾವ್ ಇವಾಗ ಯಾವ್ದಾದ್ರು ಒಬ್ಬ ಆಫೀಸರ್ನ ನೋಡಿದ್ರೆ, ಮೇನ್ ಆಫೀಸರ್, ಇವಾಗ ಪ್ರೈಮ್ ಮಿನಿಸ್ಟ್ರೇ ಆಗ್ಲಿ, ಸೊ ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಮ್ಗೆ ಅವ್ರು ಹೇಗೆ ರಾಜ್ಯಭಾರ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹೊರತು ಅವ್ರ ಮನೆಯಲ್ಲಿ ಹೇಗಿರ್ತಾರೆ, ಅವ್ರಿಗೆ ಏನ್ ಇಷ್ಟ, ಅವರು ತಮ್ಮ ಆಪ್ತ ವಲಯದ ಜೊತೆ ಹೇಗ್ ನಡ್ಕೋತಾರೆ ಅದೇನು ನಮ್ಗೆ ಗೊತ್ತಿಲ್ಲ ಅಲ್ವಾ. ಅದನ್ನ ಹೇಳ್ಬೇಕು ಅಂತಂದ್ರೆ ನಮ್ಗೆ ಪ್ರೈಮ್ ಮಿನಿಸ್ಟರ್ ಹೇಳ್ಬೇಕು ಅಥವಾ ಅವ್ರ ಆಪ್ತ ವಲಯದಲ್ಲಿರೋರೇ ಹೇಳ್ಬೇಕಷ್ಟೇ. ಬೇರೆಯವ್ರಿಗೆ ಇವಾಗ ಮೂರನೇವ್ರಿಗೆ ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರನೇ ಇಲ್ಲಿ ಆ ಗೋಲೋಕ ವೃಂದಾವನದಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಎಷ್ಟು ಸಂತೋಷ ಇದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕಂದ್ರೆ ಆ ಕೃಷ್ಣನೇ ಬರ್ಬೇಕು, ಆ ಕೃಷ್ಣನ ಆಪ್ತ ವಲಯವೇ ಬರ್ಬೇಕು ಅದನ್ನೆಲ್ಲ ನಮ್ಗೆ ತಿಳಿಸಿಕೊಡ್ಲಿಕ್ಕೆ. ಅದಕ್ಕೆ ಈ ಒಂದು ಸೀಕ್ರೆಟ್ ಯಾವ ಒಂದು ಸಂಪ್ರದಾಯದವ್ರಿಗೂ ಗೊತ್ತಿಲ್ಲ, ನಮ್ಮ ಸಂಪ್ರದಾಯದವ್ರಿಗೆ ಮಾತ್ರನೇ ಗೊತ್ತಿರೋದು. ಯಾಕಂದ್ರೆ ಚೈತನ್ಯ ಕೃಷ್ಣ ಬೇರೆ ಯಾರು ಅಲ್ಲ, ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಸ್ವತಃ ಕೃಷ್ಣನೇ. ಸೊ ಅವ್ರಿಗೆ ಮಾತ್ರನೇ ಅಲ್ಲಿ ಏನ್ ಸೀಕ್ರೆಟ್ಸ್ ಎಲ್ಲ ನಡೆದಿದೆ ಅನ್ನೋದು ಗೊತ್ತಿರ್ಲಿಕ್ಕೆ ಸಾಧ್ಯ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಪೇರ್. ಹರೇ ಕೃಷ್ಣ. ಯಶೋಧ LB ಮಾತಾಜಿ ಓದ್ತೀರಾ? ಕೃಷ್ಣಮೂರ್ತಿ, ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ. ರಾಜು ಪ್ರಭುಜಿ ಅಂತ ಮಾತಾಜಿ. ಅಲ್ಲ ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಅವರು ಇಲ್ಲದಿದ್ರೆ ಯಾರು, ಗಾಯತ್ರಿ R ಮಾತಾಜಿ. ಅವ್ರು ಬೇಡ. ಗೀತಾ R ಕೋಡಿಕಲ್ ಓದಿ. ಗೀತಾ R ಕೋಡಿಕಲ್. ನಾನ್ ಮಾತನಾಡೋದು ಕೇಳ್ತದಲ್ಲ? ಕೇಳಿಸ್ತಿದೆ. H ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಓದ್ಲಾ ಮಾತಾಜಿ? ಓದಿ. ಎಲ್ಲಿಂದ? ಗೋಲೋಕ ವೃಂದಾವನ. ಹೌದು, ನಾನು ಓದ್ತೀನಿ ಮಾತಾಜಿ. ಓದ್ತೀನಿ. ಅವ್ರು ಓದಿ ಆಗ್ಲಿ, ಆಮೇಲೆ ನೀವು ಓದಿ. ಓದ್ತೀನಿ. ಗೋಲೋಕ ವೃಂದಾವನದಲ್ಲಿ ಪರಕೀಯ ರಸ ಎಂಬ ಒಂದು ಬಗೆಯ ಪ್ರೇಮ ವಿನಿಮಯ ರೂಢಿಯಲ್ಲಿದೆ. ಇದು ಮದುವೆಯಾದ ಹೆಂಗಸೊಬ್ಬಳು ತನ್ನ ಗಂಡನಲ್ಲದೆ ಬೇರೊಬ್ಬ ಗಂಡಸಿನಲ್ಲಿ ಇಡುವ ಪ್ರೇಮದಂತಿರುತ್ತದೆ. ಐಹಿಕ ಜಗತ್ತಿನಲ್ಲಿ ಇಂತಹ ಸಂಬಂಧವು ಅತ್ಯಂತ ಹೇಯವಾದದ್ದು. ಏಕೆಂದರೆ ಇಹದ ಪರಕೀಯ ರಸವು ಆಧ್ಯಾತ್ಮಿಕ ಜಗತ್ತಿನ ಪರಕೀಯ ರಸದ ವಿಕೃತ ಛಾಯೆಯಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಾದರೂ ಇದೇ ಬಹು ಉನ್ನತ ದರ್ಜೆಯ ಪ್ರೇಮ ವ್ಯವಹಾರ. ಭಗವಂತ ಹಾಗೂ ಅವನ ಭಕ್ತರ ನಡುವಿನ ಇಂತಹ ಪ್ರೇಮ ಭಾವನೆಗಳನ್ನು ಯೋಗ ಮಾಯೆಯ ಪ್ರಭಾವವು ಪ್ರಸ್ತುತಪಡಿಸುತ್ತದೆ. ಬಹು ಉನ್ನತ ಸ್ತರದ ಭಕ್ತರು ದೇವಮಾಯ ಅಥವಾ ಯೋಗಮಾಯ ಎನ್ನುವುದರ ರಕ್ಷಣೆಯಲ್ಲಿರುತ್ತಾರೆಂದು ಭಗವದ್ಗೀತೆಯು ಹೇಳುತ್ತದೆ.
ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಃ. ಭಗವದ್ಗೀತೆ 9.13. ನಿಜವಾಗಿಯೂ ಮಹಾತ್ಮರಾದವರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯರಾಗಿರುತ್ತಾರೆ, ಸದಾ ಭಗವತ್ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಇಂತಹವರು ದೈವಿ ಪ್ರಕೃತಿ ಅಥವಾ ಯೋಗ ಮಾಯೆಯ ರಕ್ಷಣೆಯಲ್ಲಿ ಇರುತ್ತಾರೆ. ಕೃಷ್ಣನನ್ನು ಪ್ರೇಮಿಸುವ ಒಂದೇ ಗುರಿಯನ್ನಿಟ್ಟುಕೊಂಡ ಭಕ್ತನು ಎಲ್ಲ ನಿಯಂತ್ರಕ ತತ್ವಗಳನ್ನು ಮೀರಿ ನಡೆಯುವ ಸ್ಥಿತಿಯನ್ನು ಯೋಗ ಮಾಯೆಯು ನಿರ್ಮಿಸುತ್ತದೆ. ಹಾಗೆ ನೋಡಿದರೆ ಭಗವಂತನಿಗಾಗಿ ಪೂಜ್ಯ ಭಾವನೆಯ ನಿಯಮಗಳನ್ನು ಉಲ್ಲಂಘಿಸಲು ಭಕ್ತನು ಇಷ್ಟಪಡುವುದಿಲ್ಲ. ಆದರೆ ಪ್ರಭುವನ್ನು ಮನದಣಿಯ ಪ್ರೀತಿಸುವಂತೆ ಯೋಗ ಮಾಯೆಯು ಪ್ರಭಾವ ಬೀರಿರುತ್ತಾಳಾಗಿ ಭಕ್ತನು ಏನು ಮಾಡುವುದಕ್ಕೂ ಸಿದ್ಧವಾಗಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಎರಡು ರಸಗಳಿದೆ. ಒಂದೇನು ಅಂದ್ರೆ ಸ್ವಕೀಯ ರಸ ಮತ್ತೆ ಪರಕೀಯ ರಸ. ಸೊ ಕೃಷ್ಣನನ್ನ ಇವಾಗ ಗಂಡನನ್ನಾಗಿ ಅಂದ್ರೆ ಮದುವೆಯಾಗಿ ಗಂಡನನ್ನಾಗಿ ಸ್ವೀಕರಿಸಿರೋರು ಸ್ವಕೀಯ ರಸದಲ್ಲಿರ್ತಾರೆ. ಸೊ ಅಲ್ಲೂ ಸಹ ಮಾಧುರ್ಯ ರಸನೇ ಇರೋದು. ಆದ್ರೆ ಇಲ್ಲಿ ಇನ್ನೊಂದು ರಸ ತುಂಬಾ ಶ್ರೇಷ್ಠವಾದ ರಸ ಅಂತ ಹೇಳ್ತಾ ಇದಾರೆ. ಯಾವ್ದು ಅಂದ್ರೆ ಪರಕೀಯ ರಸ. ಅಂದ್ರೆ ಅವ್ರಿಗೆ ಬೇರೆಯವ್ರ ಜೊತೆ ಮದ್ವೆ ಆಗಿರುತ್ತೆ, ಆದ್ರೆ ಅವರು ಕೃಷ್ಣನನ್ನ ಗಂಡ ಅಂತ ಅನ್ಕೋತಾ ಇದಾರೆ. ಅದಕ್ಕೆ ಇಲ್ಲಿ ಉಪಪತಿ ಅಂತ ನಾವು ನೋಡಿದ್ವಿ ಹಿಂದಿನ ಶ್ಲೋಕದಲ್ಲಿ. ಆ ಉಪಪತಿ ಅನ್ನೋ ಒಂದು ಭಾವನೆ ಈ ಗೋಪಿಕಾ ಸ್ತ್ರೀಯರಿಗೆ ಆ ಯೋಗ ಮಾಯ ಪ್ರಭಾವದಿಂದ ಇದೆ. ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಈ ಒಂದು ರಸವನ್ನ ನೋಡಿದಾಗ ನಾವ್ ಏನ್ ಅನ್ಕೋತೀವಿ, ಸೊ ಇದು ತುಂಬಾ ಹೇಯಕರವಾದದ್ದು, ತುಂಬಾ ಅನೈತಿಕತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆ ಒಂದು ಹೆಣ್ಣನ್ನೇ ನಾವು ಅಂದ್ರೆ ಕಡಿಮೆ ಕೆಳದೃಷ್ಟಿಯಿಂದ ನಾವು ನೋಡ್ತೀವಿ. ಆತರ ಮದ್ವೆ ಆಗಿರೋ ಹೆಣ್ಣು ಬೇರೆ ಒಂದು ಗಂಡಿನ ಜೊತೆ ಸಂಬಂಧವನ್ನ ಇಟ್ಕೊಂಡ್ರೆ. ಆದ್ರೆ ಇಲ್ಲಿ ಗೋಲೋಕ ವೃಂದಾವನದಲ್ಲಿ ಅದು ತುಂಬಾ ಶ್ರೇಷ್ಠವಾಗಿರುವಂತಹ ಸಂಬಂಧ. ಯಾಕಂದ್ರೆ ಆ ಕೃಷ್ಣನಿಗೆ ಆ ಒಂದು ಸಂಬಂಧ ಏನಿದೆ ಅದು ತುಂಬಾ ಸಂತೋಷವನ್ನ ಆಹ್ಲಾದವನ್ನ ಕೊಡುತ್ತೆ. ಅದನ್ನು ಸಹ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ನಾವ್ ಯಾವಾಗ ಈ ಭಗವದ್ಗೀತೆನ ಅರ್ಥ ಮಾಡ್ಕೋತೀವೋ ಅವಾಗಷ್ಟೇ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ನಮ್ಗೆ ಕೃಷ್ಣ ಏನ್ ಹೇಳಿದ್ದಾರೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳಿದ್ದಾರೆ. ಪ್ರತಿಯೊಂದನ್ನು ಸಹ ಯಾವ್ದೆಲ್ಲ ಜೀವರಾಶಿಗಳಿದೆ ಅವ್ರೆಲ್ಲರನ್ನು ಸಹ ಭಗವಂತನ ಅಂಶ. ಭಗವಂತನ ತನ್ನ ಅಂಶದೊಂದಿಗೆ ಅವರು ಸಂತೋಷ ಪಡ್ತಾ ಇದ್ದಾರೆ. ಅದನ್ನ ನಾವ್ ಯಾವ್ದೋ ಒಂದು ವಿಕೃತ ಭಾವನೆ ಅಂತ ನಾವ್ ಅನ್ಕೋಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರನೇ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ, ಇವಾಗ ನಾವು ದೇವಸ್ಥಾನಕ್ಕೆ ಏನಾದ್ರು ಹೋದ್ರೆ ಸೊ ನಾವು ಎಷ್ಟೊಂದ್ ಜನ ಅಂದ್ರೆ ನಾವು ಡ್ಯಾನ್ಸ್ ಆಡ್ತೀವಿ. ಇವಾಗ ಒಂದೇ ಮನೆಯವ್ರು ಹೋದ್ರೆ ಒಂದ್ 10 ಜನ ಹೋದ್ರೆ ತಂದೆ ತಾಯಿ ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಇದ್ದಾಗ ಎಲ್ಲರೂ ಸೇರ್ಕೊಂಡು ಒಂದು ಸರ್ಕಲ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಸೊ ಡ್ಯಾನ್ಸ್ ಮಾಡಿದಾಗ ನಾವ್ ಯಾರಾದ್ರೂ ಸಹ ಅದನ್ನ ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತೀವ, ಇದೇನಪ್ಪ ಇಲ್ಲಿ ಗಂಡು ಹೆಣ್ಣು ಎಲ್ಲರನ್ನೂ ಸಹ ಇಲ್ಲಿ ನೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತ ನಾವ್ ನೋಡೋದಿಲ್ಲ. ಯಾಕಂದ್ರೆ ಅವ್ರೆಲ್ಲರನ್ನೂ ಸಹ ಒಂದೇ ಕುಟುಂಬದವರು, ಒಂದೇ ಭಾವ ಇರೋವಂಥವ್ರು. ಸೊ ಅಲ್ಲಿ ಭಗವಂತನ ಸಂತೋಷವೇ ಅವ್ರ ಸಂತೋಷ ಬಿಟ್ರೆ ಬೇರೆ ಇನ್ನೇನು ಅವ್ರ ಮನಸ್ಸಲ್ಲಿ ಇರೋದಿಲ್ಲ ಅಲ್ವಾ. ಭಗವಂತನ ಸಂತೋಷಕ್ಕೋಸ್ಕರ ಅವ್ರು ನೃತ್ಯ ಮಾಡ್ತಿದ್ದಾರೆ. ಅದೇ ತರನೇ ಇಲ್ಲಿ ಆ ಒಂದು ರಾಸ ನೃತ್ಯವನ್ನ ನಾವ್ ಅರ್ಥ ಮಾಡ್ಕೊಳೋ ಹಂತಕ್ಕೆ ಬಂದಿದೀವಿ ಅಂದ್ರೆ ನಾವ್ ಇಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ತುಂಬಾ ಮುಂದುವರೆದಿದೀವಿ ಅಂತಾನೆ ಅರ್ಥ. ಇಲ್ಲ ಅಂತಂದ್ರೆ ನಾವ್ ಅದಕ್ಕೆ ತಪ್ಪರ್ಥವನ್ನೇ ನಾವು ಕೊಡ್ತೀವಿ. ಈ ವಿಕೃತ ಛಾಯೆ ಅನ್ನೋ ಒಂದು ಪದ ಇದೆಯಲ್ಲ, ಅದೇ ನನಗೆ ಅವಾಗ್ಲೇ ಬರ್ಲಿಲ್ಲ. ಅದು ತುಂಬಾ ಮುಖ್ಯವಾಗಿರುವಂತಹ ಪದ. ಈ ಒಂದು ಪರಕೀಯ ರಸ ಏನಿದೆ ಅಥವಾ ಇಲ್ಲಿ ಕಾಮ ಅಂತ ನಾವ್ ಏನ್ ಹೇಳ್ತೀವೋ ಅದು ಆ ಭೌತಿಕ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವಂತಹ ಒಂದು ಆ ಪ್ರೇಮದ ವಿಕೃತ ಛಾಯೆ ಅದು. ಸೊ ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದಾರೆ. ಪರಕೀಯ ರಸ ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬಹು ಉನ್ನತ ದರ್ಜೆಯ ಪ್ರೇಮ ವ್ಯವಹಾರ ಅಂತ ಹೇಳ್ತಾ ಇದಾರೆ. ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ ಆ ಯೋಗ ಮಾಯೆಯಿಂದ ಮಾಡ್ತಾ ಇದೆ. ಯೋಗ ಮಾಯೆ ಕೆಲಸ ಬೇರೆ ಏನು ಅಲ್ಲ, ಭಗವಂತನಿಗೆ ಅನಂತ ಶಕ್ತಿಗಳಿದೆ. ಎಲ್ಲರೂ ಕಾಯ್ಕೊಂಡಿರ್ತಾರೆ ಭಗವಂತನಿಗೆ ಅದ್ ಏನ್ ಇಚ್ಛೆ ಬರುತ್ತೆ ಆ ಇಚ್ಛೆನ ಪೂರೈಸ್ಬೇಕಂತ ಹೇಳ್ಬಿಟ್ಟು ಎಲ್ಲಾ ಶಕ್ತಿಗಳು ಕಾಯ್ಕೊಂಡಿರ್ತಾರೆ. ಇವಾಗ ಒಂದೊಂದು ಶಕ್ತಿಗೆ ಯಾವುದೇ ಒಂದು ಸಂದರ್ಭನೇ ಬರೋದಿಲ್ಲ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ. ಇವಾಗ ಯೋಗ ಮಾಯೆಗೆ ಈ ಒಂದು ಸೇವೆ ಸಿಗ್ತಾ ಇದೆ. ಆ ಒಂದು ಗೋಲೋಕ ವೃಂದಾವನದಲ್ಲಿ ಎಲ್ಲರನ್ನೂ ಸಹ ಆ ಒಂದು ಉಪಪತಿ ಅನ್ನೋ ಒಂದು ಕೃಷ್ಣನ ಮೇಲೆ ಉಪಪತಿ ಅನ್ನೋ ಒಂದು ಭಾವವನ್ನ ಪಡೆಯುವಂತಹ ಒಂದು ಏನು ಸೇವೆ ಯೋಗ ಮಾಯೆಗೆ ಸಿಗ್ತಾ ಇದೆ. ನಾವು ಸಹ ಭಗವದ್ಗೀತೆಯಲ್ಲಿ ನೋಡಿದ್ವಿ, ಯಾರೆಲ್ಲ ಶ್ರೇಷ್ಠ ಭಕ್ತರು ಇರ್ತಾರೆ ಅವರು ಯಾರ ರಕ್ಷಣೆಗೆ ಬಂದ್ಬಿಡ್ತಾರೆ ಅಂತಂದ್ರೆ ಭಗವಂತನ ಯೋಗ ಮಾಯೆಯ ರಕ್ಷಣೆಗೆ ಬಂದ್ಬಿಡ್ತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಈ ಭೌತಿಕ ಪ್ರಪಂಚದಲ್ಲೇ ಆಗ್ಲಿ ಒಬ್ಬ ವ್ಯಕ್ತಿ ನಾನು ಯಾರ ಕೈ ಕೆಳಗಡೆ ಇರೋದಿಲ್ಲ, ನಾನು ಅಂದ್ರೆ ನಾನು ಸ್ವತಂತ್ರವಾಗಿರ್ತೀನಿ, ನಾನು ಸ್ವತಂತ್ರ ಜೀವಿ ಅಂತ ಹೇಳ್ಬಿಟ್ಟು ಯಾರು ಘೋಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಇಲ್ಲಿ 2 ರೂಲ್ಸ್ ಇದೆ. ಒಂದೇನು, ಅವ್ರೇನಾದ್ರೂ ಇಲ್ಲಿ ಸಿಟಿಯಲ್ಲಿದ್ರೆ ರಾಜ್ಯದಲ್ಲಿದ್ರೆ ಆ ರಾಜ್ಯದ ನೀತಿ ನಿಯಮಗಳನ್ನ ಅವ್ರು ಪಾಲಿಸ್ಬೇಕು. ಇಲ್ಲ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಏನಾಗುತ್ತೆ, ಅವ್ರು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋದಾಗ ಅಲ್ಲಿ ಒಂದು ನೀತಿ ನಿಯಮ ಅಂತ ಇರುತ್ತೆ. 2 ಇರೋದು ನೀತಿ ನಿಯಮ, ರಾಜ್ಯದ ನೀತಿ ನಿಯಮ, ಇಲ್ಲ ನಾನು ಅದನ್ನ ಉಲ್ಲಂಘಿಸ್ತೀನಿ ಅಂದ್ರೆ ಆ ಜೈಲಲ್ಲಿ ಇರುವಂತಹ ನೀತಿ ನಿಯಮ. ಇದ್ ಬಿಟ್ರೆ ಬೇರೆ ಇನ್ಯಾವ ನೀತಿ ನಿಯಮ ಇಲ್ಲ. ಸೊ ಅದೇ ತರನೇ ನಾವೂನು ಅಷ್ಟೇ, ನಮ್ಗೂನು 2 ನೀತಿ ನಿಯಮ.
ನಾನು ಭಗವಂತ ಹೇಳಿರುವಂತಹ ರೂಲ್ಸ್ ಅನ್ನ ನಾನು ಪಾಲಿಸ್ತೀನಿ ಅಂತಂದ್ರೆ ನಾವು ಯೋಗ ಮಾಯೆಯ ರಕ್ಷಣೆ ಕೆಳಗಡೆ ಬಂದ್ಬಿಡ್ತೀನಿ. ಇಲ್ಲ ನನಗೆ ನನ್ನಿಷ್ಟ, ನಾನೇ ಎಲ್ಲವನ್ನ ಅನುಭವಿಸ್ಬೇಕು, ನನ್ನ ಇಂದ್ರಿಯ ಸುಖವೇ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾವು ಉಲ್ಲಂಘನೆ ಮಾಡಿದ್ರೆ ನಾವು ಆ ಭಗವಂತನ ಈ ಬಹಿರಂಗ ಶಕ್ತಿ ಅಥವಾ ಮಹಾಮಾಯೆಯ ಕೆಳಗಡೆ ಬಂದ್ಬಿಡ್ತೀವಿ. ಎರಡೇ ಇರೋದು. ಸೊ ನಮ್ಗೆ ಚಾಯ್ಸ್ ಕೊಟ್ಟಿದ್ದಾರೆ ಭಗವಂತ, ನಾವು ತಟಸ್ಥ ಶಕ್ತಿ ಇರೋದ್ರಿಂದ ನೀವ್ ಅದನ್ನ ಆರಿಸ್ಕೊಳ್ಳಿ, ನೀವು ಯೋಗ ಮಾಯೆಯ ರಕ್ಷಣೆಗೆ ಬರ್ತಿರೋ ಅಥವಾ ಮಹಾಮಾಯೆಯ ರಕ್ಷಣೆಗೆ ಬರ್ತಿರೋ ಅಂತ ಹೇಳ್ಬಿಟ್ಟು. ಸೊ ಇವಾಗ ಯಾರೆಲ್ಲ ಭಗವಂತನ ಭಕ್ತರು ಇರ್ತಾರೋ ಅವ್ರನ್ನ ಮಹಾತ್ಮರು ಅಂತ ಕರೀತಾರೆ. ಅವರೆಲ್ಲರನ್ನು ಸಹ ಆ ಭಗವಂತನ ಯೋಗ ಮಾಯೆಯ ಒಂದು ರಕ್ಷಣೆಗೆ ಬಂದ್ಬಿಡ್ತಾರೆ. ಸೊ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಅಂದ್ರೆ ಯೋಗ ಮಾಯೆ, ಯೋಗ ಮಾಯೆಯ ಆಶ್ರಯಕ್ಕೆ ಅವರು ಬಂದ್ಬಿಡ್ತಾರೆ. ಸೊ ಅವ್ರು ಯಾರೆಲ್ಲ ಆ ದೈವಿ ಪ್ರಕೃತಿ ಆಶ್ರಿತ ಆಗಿರ್ತಾರೆ ಅವರೆಲ್ಲರೂ ಸಹ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ತನ್ಮಯರಾಗಿರ್ತಾರೆ. ಯಾವಾಗ್ಲೂ ಭಗವಂತನ ಸೇವೆಯನ್ನ ಅವರು ಮಾಡ್ತಾ ಇರ್ತಾರೆ. ಸೊ ನಾವ್ ಸೇವೆ ಮಾಡೋದೇ ನಮ್ಮ ಶಾಶ್ವತ ಸ್ಥಾನ ಅಲ್ವಾ. ನಮ್ಗೂ ಭಗವಂತನಿಗೆ ಇರುವಂತಹ ಸಂಬಂಧ ಏನು ಅಂದ್ರೆ ಭಗವಂತ ಒಡೆಯ, ನಾವು ಸೇವಕರು ಅಲ್ವಾ. ಆ ಸೇವೆ ಮಾಡೋದಕ್ಕೆ ಒಂದು ನಿದರ್ಶನವನ್ನ ನಾವು ಚೈತನ್ಯ ಚರಿತಾಮೃತದಲ್ಲಿ ನಾವು ಮುಂದೆ ನೋಡ್ತೀವಿ. ನಮ್ಗೆ ಗೊತ್ತಿರೋ ಹಾಗೇನೆ ಮಹಾಪ್ರಭುಗಳು ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ. ಆ ಕೀರ್ತನೆ ಜೊತೆ ಅವರು ನೃತ್ಯವನ್ನ ಮಾಡ್ತಾರೆ ಅಲ್ವಾ. ಎಷ್ಟು ಮೇಲಕ್ಕೆ ಎಗ್ರಿ ಅವರು ನೃತ್ಯವನ್ನ ಮಾಡ್ತಾರೆ. ಅಂದ್ರೆ ಈ ತರ ಅವರು ನೃತ್ಯ ಮಾಡ್ತಾ ಒಂದ್ಸತಿ ಈ ತರ ತುಂಬಾ ನೃತ್ಯವನ್ನ ಮಾಡಿ ಅವ್ರಿಗೆ ಸುಸ್ತಾಗಿ ಅವರು ಗಂಭೀರದಲ್ಲಿ, ಅಂದ್ರೆ ಪುರಿಗೆ ಹೋದ್ರೆ ನೀವು ನೋಡಿರ್ಬೋದು ಗಂಭೀರ ಅಂತ ಇದೆ, ಅದು ಚೈತನ್ಯ ಮಹಾಪ್ರಭುಗಳು ವಾಸ ಮಾಡಿರುವಂತಹ ಜಾಗ. ಆ ಗಂಭೀರದಲ್ಲಿ ಒಂದು ಕೋಣೆಯಲ್ಲಿ ಅವರು ಹೊಸಲಿಗೆ ಹತ್ರದಲ್ಲಿ ಮಲ್ಕೊಂಡ್ಬಿಡ್ತಾರೆ. ಅಂದ್ರೆ ಅವರು ಆ ರೂಮ್ ಹೋಗ್ಬೇಕಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹೋಗ್ಲೇಬೇಕು ಅಂತಂದ್ರೆ ಮಹಾಪ್ರಭುಗಳನ್ನ ದಾಟ್ಕೊಂಡು ಹೋಗ್ಬೇಕು, ಆ ತರ ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಗೋಪಾಲ ಅವರ ಆಪ್ತ ಸೇವಕ. ಇವಾಗ ಅವ್ರದ್ದು ಏನ್ ಕೆಲ್ಸ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಇವಾಗ ಕುಂಡು ಸುಸ್ತಾಗಿದ್ದಾರೆ, ಅವ್ರಿಗೆ ಇವಾಗ ಪಾದ ಸೇವೆ ಮಾಡ್ಬೇಕು. ಅವರು ಆ ಪಾದಗಳನ್ನ ಅವರು ಒತ್ತಬೇಕು. ಈಗ ಅವ್ರ ಪಾದಗಳನ್ನ ಒತ್ತಬೇಕು ಅಂತಂದ್ರೆ ಅವ್ರ ಪಾದಗಳು ಇವಾಗ ಈ ಕಡೆ ಹೊಸ್ಲು ಈ ಕಡೆ ಕಾಣ್ತಾ ಇಲ್ಲ. ಅವ್ರು ಚೈತನ್ಯ ಮಹಾಪ್ರಭುಗಳನ್ನ ದಾಟ್ಕೊಂಡೇ ಆ ಕಡೆ ಭಾಗಕ್ಕೆ ಹೋಗಿ ಅವರು ಪಾದ ಸೇವೆಯನ್ನ ಮಾಡ್ಬೇಕಾಗತ್ತೆ. ಅದಕ್ಕೆ ಏನಪ್ಪಾ ಮಾಡೋದು, ನಾನು ಇವಾಗ ಸೇವೆ ಮಾಡ್ಬೇಕಲ್ವಾ, ಸರಿ ನಾನು ಇವಾಗ ಅಪರಾಧ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಮಹಾಪ್ರಭುಗಳನ್ನ ದಾಟ್ಕೊಂಡ್ಬಿಟ್ಟು ಆ ಕಡೆ ಹೋಗಿ ಅವ್ರ ಪಾದ ಸೇವೆಯನ್ನ ಮಾಡ್ತಾರೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಎದ್ದೊಳ್ತಾರೆ. ಎದ್ದಾಗ ಅವ್ರು ನೋಡ್ತಾರೆ ತಮ್ಮ ಸೇವಕನನ್ನ, ಗೋವಿಂದನನ್ನ ನೋಡ್ತಾರೆ. ಅವ್ರಿಗೆ ತುಂಬಾ ಕೋಪ ಬರುತ್ತೆ, ಯಾಕೆ ನೀನ್ ಇಷ್ಟೊತ್ತಾದ್ರೂ ಊಟಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಆಗ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಸೊ ಈ ತರ ನಾನು ನಿಮ್ಮನ್ನ ದಾಟ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ದಾಟ್ಕೊಂಡು ಹೋಗೋದು ತುಂಬಾ ಅಪರಾಧ ಅಲ್ವಾ, ಅದಕ್ಕೆ ನಾನು ಕಾಯ್ಕೊಂಡಿದ್ದೆ ಅಂತ. ಆಗ ಚೈತನ್ಯ ಮಹಾಪ್ರಭುಗಳಿಗೆ ಇನ್ನ ಕೋಪ ಬರುತ್ತೆ, ನೀನ್ ಒಳಗಡೆ ಬರ್ಬೇಕಂತಂದ್ರೆ ನೀನು ದಾಟ್ಕೊಂಡೆ ತಾನೇ ಬರ್ಬೇಕಾಗತ್ತೆ, ಅವಾಗ ನೀನ್ ದಾಟ್ಕೊಂಡ್ ಬಂದೆ, ಈಗ ಹೋಗ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾನು ಒಳಗಡೆ ಬಂದಾಗ ದಾಟ್ಕೊಂಡ್ ಬಂದಿರೋದು ಏನಕ್ಕೆ ಅಂದ್ರೆ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ, ಅವಾಗ ಅದೇನು ತಪ್ಪಲ್ಲ. ಯಾಕಂದ್ರೆ ನಿಮ್ಮ ಸೇವೆನ ನಾನು ಹೇಗಾದ್ರೂ ನಾನು ಮಾಡ್ಬೇಕು, ಗತ್ತಾಯ ನಾನು ಮಾಡ್ಬೇಕಾಗತ್ತೆ. ಆದ್ರೆ ಇವಾಗ ನಾನಿವಾಗ ಊಟ ಮಾಡ್ಬೇಕು ಅಂದ್ರೆ ನನಗೋಸ್ಕರ ನಾನು ಅದು ಮಾಡ್ದಂಗ ಆಗತ್ತೆ. ನಿಮ್ಮನ್ನ ದಾಟ್ಕೊಂಡ್ರೆ ನಾನಲ್ಲಿ ಅಪರಾಧ ಮಾಡ್ದಂಗ ಆಗತ್ತೆ. ಇವಾಗ ನಾನು ದಾಟಿ ನಾನು ಹೋದಾಗ ನನಗೋಸ್ಕರ ದಾಟಿ ಹೋಗೋದ್ರಿಂದ ನನ್ನಲ್ಲಿ ಅಪರಾಧ ಮಾಡ್ದಂಗ ಆಗತ್ತೆ, ಅದಕ್ಕೋಸ್ಕರ ನಾನು ಹೋಗ್ಲಿಲ್ಲ ಅಂದಾಗ ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ಸಂತೋಷ ಆಗತ್ತೆ. ಎಷ್ಟು ಆ ಸೇವಾ ಮನೋಭಾವ ಇದೆಯಲ್ಲ ಈ ಗೋವಿಂದನಲ್ಲಿ ಅಂತ ಹೇಳ್ಬಿಟ್ಟು ಅವರು ಅನ್ಕೋತಾರೆ. ಅಂದ್ರೆ ನೋಡಿ, ಆತರ ನಿಜವಾದ ಭಕ್ತರಿಗೆ ಅಷ್ಟು ಸೇವಾ ಭಾವ ಇರುತ್ತೆ. ನಾವು ನೋಡಿದೀವಲ್ವಾ, ಎಲ್ಲಾ ಆಚಾರ್ಯರು ಅಷ್ಟೇನೆ, ನನಗೆ ಯಾರಿಗೂ ಇನ್ನೊಂದು ಜನ್ಮ ಬೇಡ, ಅಕಸ್ಮಾತ್ ಇನ್ನೊಂದು ಜನ್ಮ ಇದ್ದೇ ಇದೆ ನನಗೆ ಅಂತಂದ್ರೆ ನಾನು ಒಂದು ಹುಳುವಾಗಿ ಹುಟ್ಟಿದ್ರು ಪರವಾಗಿಲ್ಲ, ನೀನು ನನ್ನನ್ನ ಒಂದು ಭಕ್ತರ ಮನೆಯಲ್ಲಿ ಹುಟ್ಟಿಸು. ಯಾಕೆ ಅಂತಂದ್ರೆ ಆ ಭಕ್ತರ ಮನೆಯಲ್ಲಿ ಆ ಪ್ರಸಾದದ ಒಂದು ಕಾಳು ಅಲ್ಲೂ ಇಲ್ಲೂ ಎಲ್ಲೋ ಬಿದ್ದಿರುತ್ತೆ, ನಾನು ಆ ನಿನ್ನ ಪ್ರಸಾದವನ್ನ ಸ್ವೀಕರಿಸೋ ತರ ನನಗೆ ಒಂದು ಅವಕಾಶ ಸಿಗುತ್ತೆ ಅಂತ ಕೇಳ್ಕೊತಾರೆ ಅಲ್ವಾ. ಅಂದ್ರೆ ಯಾವಾಗ್ಲೂ ಅವರು ಭಗವಂತನ ಆ ಒಂದು ಸಂಪರ್ಕ ಮತ್ತೆ ಭಗವಂತನ ಆ ಒಂದು ಸೇವೆನೇ ಬೇಕು, ಸೇವಾ ಭಾಗ್ಯವೇ ಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊತಾರೆ. ನಾವು ಪರೀಕ್ಷಿತ ಮಹಾರಾಜನನ್ನು ನೋಡಿದ್ವಿ ಅಲ್ವಾ, ಅವ್ರು ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಶುದ್ಧಾತ್ಮರು, ಅವ್ರಿಗೆ ಇನ್ನೊಂದು ಜನ್ಮ ಅನ್ನೋದು ಇಲ್ಲ ಅಲ್ವಾ. ಆದ್ರೂ ಸಹ ನನ್ಗೆ ಇನ್ನೊಂದು ಜನ್ಮ ಇದ್ರೆ ನನಗೆ ಆ ನಿನ್ನ ಭಕ್ತರ ಸಂಪರ್ಕ ಇರ್ಲಿ, ಮತ್ತೆ ನನ್ಗೆ ನಿನ್ನ ಆ ಒಂದು ಪಾದ ಸೇವೆ ಮಾಡುವಂತಹ ಒಂದು ಅವಕಾಶ ಸಿಗ್ಲಿ, ಮತ್ತೆ ಎಲ್ಲಾ ಜೀವರಾಶಿಗಳ ಮೇಲೆ ನನಗೆ ಆ ಮಿತ್ರತ್ವ ಇರ್ಲಿ ಆ ಮಿತ್ರ ಭಾವನೆ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊತಾರೆ ಅಲ್ವಾ. ಯಾರನ್ನೇ ನೀವು ನೋಡಿ, ಅವ್ರೆಲ್ಲರೂ ಸಹ ಭಗವಂತನ ಸೇವೆನೇ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ನಾವ್ ಎಷ್ಟೊಂದು ಇವಾಗ ಭಾಗವತಮಲ್ಲಿ ಪ್ರಾರ್ಥನೆಗಳನ್ನ ನೋಡ್ತೀವಿ, ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಅದನ್ನೇ ಕೇಳ್ಕೊಳೋದು ಅವರು, ನಾನು ನಿನಗೆ ದಾಸನಾಗಿರ್ಬೇಕು ಅಂತ ಕೇಳ್ಕೊತಾರೆ. ಮತ್ತೆ ನಿನ್ನ ಸೇವಾ ಭಾಗ್ಯವನ್ನ ನನಗೆ ಎಂತ ಸ್ಥಿತಿಲಿ ಇದ್ರೂ ಸಹ, ನನ್ನ ನರಕದಲ್ಲಿದ್ರು ಸಹ ನನಗೆ ನಿನ್ನ ಸೇವಾ ಭಾಗ್ಯ ಬೇಕು ಅಂತ ಕೇಳ್ಕೊತಾರೆ. ಸೊ ಅದಕ್ಕೆ ಆ ಸೇವೆ ಅನ್ನೋದು ತುಂಬಾ ಮುಖ್ಯ. ಸೊ ಅದು ನಮ್ಗೆ ಆ ಯೋಗ ಮಾಯೆಯಿಂದನೇ ನಮ್ಗೆ ಅದು ಸಿಕ್ಲಿಕ್ಕೆ ಸಾಧ್ಯ. ಆ ದೈವಿ ಪ್ರಕೃತಿ ಯೋಗ ಮಾಯೆ ರಕ್ಷಣೆಗೆ ಬಂದ್ರೇನೆ ನಮ್ಗೆ ಆ ಕೃಷ್ಣನ ಮೇಲೆ ಆ ಒಂದು ಪ್ರೇಮ, ಆ ಕೃಷ್ಣನ ಮೇಲೆ ಸೇವೆ,
ಸೊ ಇದನ್ನೆಲ್ಲ ಮಾಡ್ಬೇಕು ಅನ್ಸುತ್ತೆ ನಮ್ಗೆ. ಎಂತಹ ಒಂದು ಆ ಸೇವೆ ಮಾಡ್ಬೇಕು ಅಂತ ಇಚ್ಛೆ ಆಕಾಂಕ್ಷೆ ಬರುತ್ತೆ ಅಂದ್ರೆ ಆ ನಿಯಂತ್ರಕ ತತ್ವಗಳನ್ನು ಸಹ ನಾವು ಮೀರಿ ಸೇವೆಯನ್ನ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಅದನ್ನ ನಾವ್ ಇವಾಗ ನೋಡಿದ್ವಲ್ಲ, ಗೋವಿಂದ ಅವ್ನ ಇವಾಗ ಏನ್ ಮಾಡ್ದ, ಮಹಾಪ್ರಭುಗಳನ್ನೇ ದಾಟ್ಬಿಟ್ಟ. ನಮ್ ಮತ್ತೆ ಗೋಪಿಕಾಶ್ರೀಯರನ್ನ ನೋಡಿದ್ವಿ ಅಲ್ವಾ, ಅವ್ರ ಇವಾಗ ಪಾದದ ಧೂಳನ್ನ ಕೃಷ್ಣನ ತಲೆನೋವು ಹೋಗ್ಲಾಡ್ಸಕ್ಕೆ ಕಳಿಸ್ಬಿಟ್ರು. ಅವ್ರು ನರ್ಕಕ್ ಹೋದ್ರು ಪರವಾಗಿಲ್ಲ ಅಂತ. ಅಂದ್ರೆ ಎಷ್ಟು ಸೇವೆ ಮಾಡ್ಬೇಕು ಅಂತ ಮನೋಭಾವ ಬರುತ್ತೆ ನಾವು ಆ ಒಂದು ದೈವೀ ರಕ್ಷಣೆಗೆ ಬಂದ್ಬಿಟ್ರೆ ಅಂದ್ರೆ ಆ ನಿಯಂತ್ರಕ ತತ್ವಗಳನ್ನು ಸಹ ನಾವು ಮೀರಿ ಆ ಕೃಷ್ಣನ ಸೇವೆ ನಮ್ಗೆ ಮುಖ್ಯ ಅಂತ. ನಾವು ಯಶೋಧ ಮಾತೆಯನ್ನು ನೋಡಿದ್ವಿ ಅಲ್ವಾ. ಯಶೋಧ ಮಾತೆ ಏನ್ ಮಾಡಿದ್ಲು, ಆ ಕೃಷ್ಣ ಹಾಲನ್ನ ಕುಡಿತಿದ್ದಾರೆ ಆದ್ರೂ ಸಹ ಅಲ್ಲಿ ಕೃಷ್ಣನಿಗೋಸ್ಕರ ಆ ಪದ್ಮಗಂಧ ಹಸುವಿನ ಹಾಲನ್ನ ಅವಳು ಕರೆದು ಅದನ್ನ ಕಾಯಿಸ್ತಾ ಇದ್ದಾಳೆ. ಅದು ಕೃಷ್ಣನಿಗೆ ಬೇಕಾಗಿರುವಂತಹ ಶ್ರೇಷ್ಠ ಹಾಲು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಆ ಕೃಷ್ಣ ಹಾಲು ಕುಡಿತಿರೋ ಕೃಷ್ಣನನ್ನು ಸಹ ಅವಳು ಕೆಳಗಡೆ ಇಳಿಸ್ಬಿಟ್ಟು ಆ ಒಂದು ಹಾಲನ್ನ ಉಳಿಸ್ಲಿಕ್ಕೆ ಹೋಗ್ತಾಳೆ. ಅಂದ್ರೆ ಆತರ ಭಗವಂತನ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಸಹ ಕಾತರರಾಗಿರ್ತಾರೆ. ಸೊ ಆದ್ರೆ ನಿಜವಾಗ್ಲೂ ನೋಡಿದ್ರೆ ಯಾರಿಗೂ ಸಹ ಭಗವಂತನಿಗೋಸ್ಕರ ಈ ನೀತಿ ನಿಯಮಗಳನ್ನ ಉಲ್ಲಂಘಿಸ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಆದ್ರೂ ಸಹ ಭಗವಂತನ ಸೇವೆ ಅನ್ನೋ ಒಂದು ವಿಚಾರ ಬಂದಾಗ ಅವ್ರು ಏನ್ ಮಾಡ್ಲಿಕ್ಕೂ ಸಹ ಅವರು ಸಿದ್ಧರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ ಗೀತಾ ಕೊಡಿಕಲ್. ಐಕಶಕ್ತಿಯ ಪ್ರಭಾವದಲ್ಲಿ ಇರುವವರು ಏನೇ ಆದರೂ ಯೋಗಮಾಯೆಯ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಏಕೆಂದರೆ ಭಗವಂತ ಹಾಗೂ ಅವನ ಭಕ್ತರ ಮಧ್ಯೆ ನಡೆಯುವ ವ್ಯವಹಾರಗಳನ್ನು ಅರ್ಥ ಮಾಡಿಕೊಳ್ಳುವುದು ಬದ್ಧಜೀವಿಗೆ ಸಾಧ್ಯವಾಗುವುದೇ ಇಲ್ಲ. ಆದರೆ ನಿಯಂತ್ರಕ ತತ್ವಗಳನುಸಾರ ಭಕ್ತಿ ಸೇವೆ ಮಾಡಿ ವ್ಯಕ್ತಿಯು ತುಂಬಾ ಹಿರಿದಾದ ಸ್ಥಾನಕ್ಕೆ ಏರಬಹುದು. ಆ ಬಳಿಕ ಯೋಗಮಾಯೆಯ ಆಳ್ವಿಕೆಗೆ ಒಳಪಟ್ಟು ಶುದ್ಧ ಪ್ರೇಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಬಹುದು. ಯೋಗಮಾಯ ಶಕ್ತಿಯಿಂದ ಪ್ರೇರಿತವಾದ ಆಧ್ಯಾತ್ಮಿಕ ಪ್ರೇಮ ಭಾವದಲ್ಲಿ ಪ್ರಭು ಕೃಷ್ಣ ಹಾಗೂ ಬ್ರಜಭೂಮಿಯ ಅಪ್ಸರ ಕನ್ಯೆಯರು ಆಧ್ಯಾತ್ಮಿಕ ಅಶೋನ್ಮಾದದಲ್ಲಿ ತಮ್ಮನ್ನು ತಾವು ಮರೆಯುತ್ತಾರೆ. ಇಂತಹ ಮರೆವಿನ ಪ್ರಭಾವದಿಂದಾಗಿ ಗೋಪಿಯರ ಆಕರ್ಷಕ ಸೌಂದರ್ಯವು ಪ್ರಾಪಂಚಿಕ ಲೈಂಗಿಕತೆಯ ಬಗೆಗೆ ಅನಾಸಕ್ತನಾದ ಭಗವಂತನಿಗೆ ದೊರಕುವ ಪಾರಮಾರ್ಥಿಕ ತೃಪ್ತಿಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ. ಆಧ್ಯಾತ್ಮಿಕ ದೈವ ಪ್ರೇಮವು ಪ್ರಾಪಂಚಿಕವಾದ ಎಲ್ಲದಕ್ಕೂ ಮೇಲಾದ್ದರಿಂದ ಗೋಪಿಯರು ಪ್ರಾಪಂಚಿಕ ದೃಷ್ಟಿಯ ನೈತಿಕತೆಯ ನಿಯಮಗಳನ್ನು ಉಲ್ಲಂಘಿಸಿದಂತೆ ತೋರುತ್ತದೆ. ಈ ಅಂಶವು ಪ್ರಾಪಂಚಿಕ ನೀತಿ ನಿಷ್ಠರನ್ನು ಆಗಾಗ ಕಂಗೆಡಿಸುವುದುಂಟು. ಆದ್ದರಿಂದ ಭಗವಂತ ಹಾಗೂ ಅವನ ಲೀಲೆಗಳು ಲೌಕಿಕರ ಕಣ್ಣಿಗೆ ಬೀಳದಂತೆ ಮುಚ್ಚಿಡಲು ಯೋಗಮಾಯೆಯು ಕಾರ್ಯೋನ್ಮುಖವಾಗುತ್ತದೆ. ಈ ಅಂಶವನ್ನು ಭಗವದ್ಗೀತೆಯು ದೃಢೀಕರಿಸುತ್ತದೆ. ಎಲ್ಲರಿಗೂ ತನ್ನನ್ನು ತೋರಗೊಡದೆ ಇರುವ ಹಕ್ಕನ್ನು ತಾನು ಉಳಿಸಿಕೊಂಡಿರುವುದಾಗಿ ಗೀತೆಯಲ್ಲಿ ಪ್ರಭು ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಇವಾಗ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಮ್ಗೆ ಅರ್ಥ ಆಗೋದಿಲ್ಲ. ಯಾರೆಲ್ಲ ಐಕ ಶಕ್ತಿಯಲ್ಲಿ ಇರ್ತಾರೆ, ಆ ಮಹಾಮಾಯೆಯ ಒಂದು ಪ್ರಭಾವದಲ್ಲಿ ಇರ್ತಾರೋ ಅವ್ರಿಗೆ ಈ ಯೋಗ ಮಾಯೆಯಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೇನೆ ಸಾಧ್ಯ ಇಲ್ಲ. ಸೊ ನಾವು ಅರ್ಥ ಮಾಡ್ಕೊಳ್ಳೇಬೇಕು ಅಂತಂದ್ರೆ ನಮ್ಗೆ ಇವಾಗ ಏನು ಪ್ರಭುಪಾದರು ಹೇಳಿದ್ದಾರೆ, ಈ ನಿಯಂತ್ರಕ ತತ್ವಗಳು ಆ 4 ಪಾಲಿಸ್ಬೇಕು, 4 ನಾವು ಮಾಡಬಾರ್ದು ಅಂತ ಏನನ್ನ ಹೇಳಿದಾರೋ ಅದನ್ನ ನಾವು ಆ ಸಾಧನೆನ ನಾವು ಮಾಡ್ತಾ ಇದ್ರೆ ಏನಾಗತ್ತೆ, ನಾವು ಒಂದು ಸ್ಥಾನಕ್ಕೆ ಬರ್ತೀವಿ. ಆ ಸ್ಥಾನಕ್ಕೆ ಬಂದಾಗ ನಾವು ಆ ಯೋಗ ಮಾಯೆಯ ಒಂದು ಆಶ್ರಯಕ್ಕೆ ಬರ್ತೀವಿ, ದೈವೀ ಪ್ರಕೃತಿಯ ಆಶ್ರಯಕ್ಕೆ ಬರ್ತೀವಿ. ಆಗ ನಾವು ಈ ಒಂದು ಶುದ್ಧ ಪ್ರೇಮವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇವಾಗ ನಾವು ಸಹ ಇವಾಗ ಕೇಳಿದೀವಲ್ವಾ, ಈಗ ಒಬ್ಬ ಪ್ರೈಮ್ ಮಿನಿಸ್ಟರ್, ಅವನು ನಮ್ಗೆ ತುಂಬಾ ಶ್ರೇಷ್ಠ ವ್ಯಕ್ತಿ. ಆದ್ರೆ ಇವಾಗ ಅವನು ತನ್ನ ಮನೆಯಲ್ಲಿ ತನ್ನ ಆಪ್ತ ವಲಯದ ಜೊತೆ ಇದ್ದಾಗ, ಇವಾಗ ತಮ್ಮ ಮೊಮ್ಮಗ ಇರ್ತಾನೆ ಅನ್ಕೊಳ್ಳಿ, ಆ ಮೊಮ್ಮಗನಿಗೆ ಅವನೇನ್ ಮಾಡ್ತಾನೆ, ಕುದುರೆ ಆಗ್ತಾನೆ ಅಲ್ವಾ. ಕುದುರೆ ಆದಾಗ ಏನಾಗುತ್ತೆ, ಮೊಮ್ಮಗನನ್ನ ಅವ್ರು ಕುದುರೆ ತರ ಅವರು 4 ಕಾಲಲ್ಲಿ ಅವರು ನಡ್ಕೊಂಡು ಹೋಗ್ತಾ ತನ್ನ ಮೊಮ್ಮಗನನ್ನ ಬೆನ್ ಮೇಲೆ ಕೂಡಿಸ್ಕೋತಾರೆ. ಆ ಮೊಮ್ಮಗ ಏನ್ ಮಾಡುತ್ತೆ, ಅದನ್ನ ಅವ್ರನ್ನ ಏನು ಕುದುರೆಗೆ ಏನ್ ಮಾಡ್ತೀವಿ ನಾವು, ಲಕ್ 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 ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಆ ತರ ಆ ಒಂದು ಪ್ರೈಮ್ ಮಿನಿಸ್ಟರ್ನ ಅವರು ಆ ಮಗು ಆ ಒಂದು ಸಂಬಂಧವನ್ನ ಇಟ್ಕೊಳುತ್ತೆ, ಅಥವಾ ಆ ತರ ಒಂದು ಆಟ ಆಡುತ್ತೆ. ಅವಾಗ ನಮ್ಗೆ ದೂರದಿಂದ ನೋಡಿದಾಗ ಏನಪ್ಪಾ ಇದು ಪ್ರೈಮ್ ಮಿನಿಸ್ಟರ್ಗೆ ಈ ತರನ ಅವ್ರು ಆಟ ಆಡ್ತಿರೋದು ಅಂತ ಹೇಳ್ಬಿಟ್ಟು, ಆ ಪ್ರೈಮ್ ಮಿನಿಸ್ಟರ್ಗೆ ಅಷ್ಟು ಸಂತೋಷ ಕೊಡ್ತಾ ಇದೆ ಅದು ಅಲ್ವಾ. ಬೇರೆ ಇನ್ ಯಾವುದೇ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಏನೋ ಒಂದು ಅವರು ಭಕ್ಷ್ಯ ಭೋಜ್ಯವನ್ನ ಸ್ವೀಕರಿಸಿದಾಗ ಅವ್ರಿಗೆ ಅಷ್ಟು ಖುಷಿ ಸಿಗೋದಿಲ್ಲ. ಇಲ್ಲಿ ತನ್ನ ಮೊಮ್ಮಗು ಜೊತೆ ಅವರು ಆ ಒಡನಾಟ ಇಟ್ಕೊಂಡಾಗ, ಆ ಒಂದು ಆಟ ಆಡಿದಾಗ ಅವ್ರಿಗೆ ಅಷ್ಟು ಖುಷಿ ಸಿಗುತ್ತೆ. ಅದೇ ತರನೇ ಭಗವಂತ
ಸೊ ನಾವ್ ಅದನ್ನ ಅರ್ಥ ಮಾಡ್ಕೊಳಿಕ್ ಆಗೋದಿಲ್ಲ. ನಾವ್ ಅರ್ಥ ಮಾಡ್ಕೋಬೇಕಂತಂದ್ರೆ ನಾವು ಆ ದೈವಿ ಪ್ರಕೃತಿ ಆಶ್ರಿತಾಹ, ದೈವಿ ಪ್ರಕೃತಿಯ ರಕ್ಷಣೆಗೆ ಬಂದ್ರೆ ಅಷ್ಟನೇ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಆ ಅಪ್ಸರ ಕನ್ಯರು ಅಂದ್ರೆ ಆ ಗೋಪಿಕಾ ಕನ್ಯರು ಅವ್ರು ಅದೆಷ್ಟು ಪುಣ್ಯ ಮಾಡಿದಾರೋ ಗೊತ್ತಿಲ್ಲ. ಸೊ ಅವ್ರೆಲ್ಲರನ್ನೂ ಸಹ ಈ ಕೃಷ್ಣನ ಆ ಒಡನಾಟದಲ್ಲಿ, ನಮ್ಗೆ ಕೃಷ್ಣ ಅಂತ ಆ ಪದವೇ ಏನ್ ಹೇಳುತ್ತೆ, ಸರ್ವಾಕರ್ಷತಿ, ಸರ್ವಾಕರ್ಷಣೆ, ಎಲ್ಲರನ್ನೂ ಆಕರ್ಷಣೆಗೆ ಒಳಗಾಗುತ್ತೆ. ಅದಕ್ಕೇನೆ ಕೃಷ್ಣನಿಗೆ ಆಶ್ಚರ್ಯ ಆಗೋದು, ಇದೇನಿದು, ನನ್ನನ್ನ ನೋಡಿ ಎಲ್ಲರೂ ಆಕರ್ಷಣೆಗೆ ಒಳಗಾಗ್ತಾರೆ, ಆದ್ರೆ ನಾನ್ ನೋಡಿದ್ರೆ ಈಗ ಈ ಶ್ರೀಮತಿ ರಾಧಾರಾಣಿಯ ಆ ಪ್ರೀತಿಗೆ ನಾನು ಆಕರ್ಷಿತನಾಗ್ತಾ ಇದ್ದೀನಲ್ಲ, ಅದ್ರಲ್ಲಿ ಏನಿರ್ಬಹುದು ಅಂತ ಅನುಭವಿಸ್ಲಿಕ್ಕೇನೆ ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದಿದ್ದು. ಸೊ ಇಲ್ಲಿ ಆ ವ್ರಜಭೂಮಿಯ ಆ ಗೋಪಿಕಾ ಸ್ತ್ರೀಯರು ಈ ಒಂದು ಆಧ್ಯಾತ್ಮಿಕ ಆ ಒಂದು ಆನಂದದಲ್ಲಿ ಅವರು ತಮ್ಮನ್ನ ತಾವೇ ಅವರು ಮರ್ತು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಇಂತಹ ಮರವಿನ ಪ್ರಭಾವದಿಂದ ಗೋಪಿಕೆಯರ ಆಕರ್ಷಕ ಸೌಂದರ್ಯವು ಪ್ರಾಪಂಚಿಕ ಲೈಂಗಿಕತೆಯ ಬಗೆಗೆ ಅನಾಸಕ್ತನಾದ ಭಗವಂತನಿಗೆ ದೊರಕುವ ಪಾರಮಾರ್ಥಿಕ ತೃಪ್ತಿಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ. ಸೊ ಗೋಪಿಯರು ತಮ್ಮನ್ನ ತಾವೇ ಅವರು ಮರ್ತು ಹೋಗ್ತಾರೆ. ಸೊ ಈ ಭಾವ ಏನಿದೆ, ಅವರು ಒಬ್ರಿಗೊಬ್ರಿಗೆ ಆ ಸೌಂದರ್ಯವೇ ಆಗ್ಲಿ, ಗುಣ ಇದೆಯಲ್ಲ, ಆ ಗುಣದ ಧ್ಯಾನ ಮಾಡ್ತಿದಾರಲ್ಲ, ಇದು ಭಗವಂತನಿಗೆ ತುಂಬಾ ಸಂತೋಷ ಅನ್ನೋದು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಧ್ಯಾತ್ಮಿಕ ದೈವ ಪ್ರೇಮವು ಪ್ರಾಪಂಚಿಕವಾದ ಎಲ್ಲದಕ್ಕೂ ಮೇಲಾದ್ದರಿಂದ ಗೋಪಿಕೆಯರು ಪ್ರಾಪಂಚಿಕ ದೃಷ್ಟಿಯ ನೈತಿಕತೆಯ ನಿಯಮಗಳನ್ನು ಉಲ್ಲಂಘಿಸಿದಂತೆ ತೋರುತ್ತದೆ. ಇವಾಗ ನಾವೇನ್ ಅನ್ಕೋತೀವಿ, ಈಗ ಸಾಮಾನ್ಯವಾಗಿ ನಾವು ಈ ಒಂದು ವಿಷಯವನ್ನ ಯಾರಾದ್ರೂ ಚರ್ಚೆ ಮಾಡ್ತಿದ್ದ ಕೇಳಿಸ್ಕೊಂಡ್ಬಿಟ್ರೆ, ಇದ್ ಏನನ್ನ ನೀವು ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ, ಅಲ್ಲಿ ಯಾವ್ದೋ ಅಂದ್ರೆ ಮದ್ವೆ ಆಗಿರೋ ಸ್ತ್ರೀ ಪರ ಪುರುಷನ ಹತ್ರ ಹೋಗಿ ಏನೋ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಅವನ ಜೊತೆ ಅಲ್ಲಿ ತಲ್ಲಿನಳಾಗಿದ್ದಾಳೆ, ಇದನ್ನ ನೀವು ಮಾತಾಡ್ಕೋಬೇಕಾ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಲ್ವಾ. ಇದು ನೋಡಿದ್ರೆ ಹಾಗೆ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಭಗವಂತ ಏನ್ ಮಾಡಿದಾನೆ, ಸೊ ಅವರು ಒಂದು ಇದು ಲೌಕಿಕ ಜನಗಳಿಗೆ ಇದ್ಯಾವುದು ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ತಮ್ಮನ್ನ ಅವರು ಯೋಗ ಮಾಯೆಯಿಂದ ಅವರು ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನಮ್ಗೆ ಭಗವದ್ಗೀತೆಯಲ್ಲೂ ಸಹ 7.25 ಅದ್ರಲ್ಲಿ ಏನನ್ನ ಹೇಳ್ತಾ ಇದಾರೆ, ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ ಅಲ್ವಾ. ಅವರು ಈ ಒಂದು ಹಕ್ಕನ್ನ ಇಟ್ಕೊಂಡಿದ್ದಾರೆ, ಅವ್ರನ್ನ ಎಲ್ಲರಿಗೂ ಅವ್ರು ತೋರ್ಪಡಿಸ್ಕೊಳೋದಿಲ್ಲ. ಇವಾಗ್ಲೂ ಅಷ್ಟೇ ಅಲ್ವಾ, ಪ್ರೈಮ್ ಮಿನಿಸ್ಟರು ಅವ್ರು ಎಲ್ಲಾರ ಮುಂದೆನೂ ತಮ್ಮ ಮಗುವನ್ನ ಮುದಿನ ಮೇಲೆ ಕೂಡಿಸ್ಕೊಂಡು ಅವರು ಅಕ್ಕು ಸುಮರಿ ಮಾಡ್ಕೊಂಡು ಅವ್ರು ಹೋಗ್ತಾರ, ಕುದುರೆ ತರ ಅವರು ಆ ತರ ಒಂದು ಆಟ ಆಡ್ತಾರ? ಇಲ್ಲ ಅಲ್ವಾ. ಆಪ್ತ ವಲಯಕ್ಕೆ ಮಾತ್ರ ಕಾಣಿಸೋ ತರ ಅವ್ರು ಮಾಡ್ತಾರೆ. ಅದೇ ತರನೇ ಭಗವಂತ ಇದು ಎಲ್ಲರಿಗೂ ಗೊತ್ತಾಗೋ ತರ ಅವರು ಇದೇನು ಗೌಪ್ಯವಾಗಿರುವಂತಹ ಲೀಲೆಗಳಿದೆಯೋ ಇದು ಎಲ್ಲರಿಗೂ ಗೊತ್ತಾಗೋ ತರ ಅವರು ಮಾಡೋದಿಲ್ಲ. ಅದು ತುಂಬಾ ಆಪ್ತ ವಲಯಕ್ಕೆ ಮಾತ್ರನೇ. ಅದಕ್ಕೆ ನಾವು ಇಲ್ಲಿ ಚೈತನ್ಯ ಚರಿತಾಮೃತವನ್ನ ನಾವು ಇದನ್ನ ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ ಅಂತ ಹೇಳ್ತಾರೆ. ನಾವು ಭಗವದ್ಗೀತಾ, ಭಾಗವತ ಇದನ್ನೆಲ್ಲ ಅರ್ಥ ಮಾಡ್ಕೊಂಡೆ ನಾವು ಈ ಒಂದು ತುಂಬಾ ಗೌಪ್ಯ ಲೀಲೆಗಳನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಷ್ಟೇ. ಚಿತ್ರ, ಬರೀ ಖಾಲಿ ಚಿತ್ರ ಅಂತ ಹೇಳಿದಾರಲ್ಲ, ಅವ್ರು ಓದ್ತೀರಾ? ಹರೇ ಕೃಷ್ಣ. ಅಯ್ಯೋ, ನಾನಾ ಚಿತ್ರಕಮಲ. ಹೌದು, ಚಿತ್ರ ಓದಿ. ಪರಮಪ್ರಭು ಹಾಗೂ ಗೋಪಿಯರು ಕೆಲವು ಸಲ ಒಂದುಗೂಡುವುದನ್ನು ಮತ್ತೆ ಕೆಲವು ಸಲ ಅಗಲುವುದನ್ನು ಯೋಗಮಾಯೆಯ ಕಾರ್ಯ ಚಟುವಟಿಕೆಗಳು ಸಾಧ್ಯವಾಗಿಸುತ್ತವೆ. ಪರಮ ಸತ್ಯದ ನಿರಾಕಾರ ಮಗ್ಗಲಿನಲ್ಲಿ ತತ್ಪರರಾಗಿರುವ ಪ್ರಯೋಗವಾದಿಗಳಿಗೆ ಈ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪ್ರಾಪಂಚಿಕರಿಗೆ ಅನುಗ್ರಹಿಸಲು ಸ್ವಯಂ ಭಗವಂತನೇ ಪ್ರತ್ಯಕ್ಷವಾಗಿ ಒಂದ್ ಲೈನ್ ಬಿಟ್ರಿ, ಲೋಕೋತ್ತರ ಪ್ರೇಮ ಲೀಲೆಗಳು ಊಹೆಗೂ ನಿಲುಕವಂತ. ಲೋಕೋತ್ತರ ಪ್ರೇಮ ಲೀಲೆಗಳು ಊಹೆಗೂ ನಿಲುಕದಂತಾಗಿವೆ. ಆದ್ದರಿಂದ ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪ್ರಾಪಂಚಿಕರಿಗೆ ಅನುಗ್ರಹಿಸಲು ಸ್ವಯಂ ಭಗವಂತನೇ ಪ್ರತ್ಯಕ್ಷವಾಗಿ ಬಂದು ನಿಲ್ಲುತ್ತಾನೆ. ಈ ಸಾಕ್ಷಾತ್ಕಾರದ ಸವಿಯನ್ನು ತಾನು ಆಸ್ವಾದಿಸುವುದು ಕೂಡ ಅವನ ಉದ್ದೇಶವಾಗಿರುತ್ತದೆ. ಭಗವಂತನು ಎಷ್ಟು ಕರುಣಾಮಯನೆಂದರೆ ಪತಿತ ಜೀವಿಗಳನ್ನು ಭಗವದ್ಧಾಮ ಕೊಯ್ಯಲು ತಾನೇ ಆಗಮಿಸುತ್ತಾನೆ.
ಈ ಧಾಮದಲ್ಲಾದರೂ ಭಗವಂತನ ಶೃಂಗಾರ ಲೀಲೆಗಳನ್ನು ನಿರಂತರವಾಗಿ ಆಸ್ವಾದಿಸಲಾಗುತ್ತದೆ. ಈ ಪ್ರೇಮ ಭಾವವು ಈ ರೋಗಗ್ರಸ್ತ ಸ್ಥಿತಿಯಲ್ಲಿರುವ ಪತಿತ ಜೀವಿಗಳು ತಲೆಯ ಮೇಲೆ ಹೊತ್ತು ಮೆರೆಯುವ ಹಾಗೂ ಸಂತೋಷದಿಂದ ತೊಡಗುವ ಕಾಮುಕತೆಯನ್ನು ಆಧರಿಸಿದ ಪ್ರೇಮಕ್ಕಿಂತ ಭಿನ್ನವಾದುದು. ಪತಿತ ಜೀವಿಗಳು ತಮ್ಮ ರೋಗಗ್ರಸ್ತ ನೈತಿಕತೆ ಹಾಗೂ ಧಾರ್ಮಿಕತೆಗಳನ್ನು ಬಿಟ್ಟುಕೊಡುವಂತೆ ಪ್ರೇರಿಸುವುದೇ ಭಗವಂತನು ರಾಸಲೀಲೆಯನ್ನು ಪ್ರದರ್ಶಿಸುವುದರ ಕಾರಣವಾಗಿದೆ. ಪತಿತ ಜೀವಿಗಳು ವಾಸ್ತವತೆಯನ್ನು ಅರಿಯಲೆಂದು ಅವರನ್ನು ಪುನಃ ಆಧ್ಯಾತ್ಮಿಕ ಲೋಕಕ್ಕೆ ಆಕರ್ಷಿಸುವ ಉದ್ದೇಶವು ಭಗವಂತನದಾಗಿದೆ. ರಾಸಲೀಲೆ ವಾಸ್ತವವಾಗಿಯೂ ಏನೆಂದು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯು ಪ್ರಾಪಂಚಿಕ ಲೈಂಗಿಕ ಬದುಕಿನಲ್ಲಿ ತೊಡಗುವುದನ್ನು ನಿಶ್ಚಯವಾಗಿಯೂ ದ್ವೇಷಿಸುತ್ತಾನೆ. ಸಾಕ್ಷಾತ್ಕೃತಾತ್ಮನ ಪಾಲಿಗೆ ರಾಸಲೀಲೆಯ ವಿವರಗಳನ್ನು ಕ್ರಮಾಗತವಾದ ರೀತಿಯಲ್ಲಿ ಶ್ರವಣ ಮಾಡುವ ಕ್ರಿಯೆಯು ಪ್ರಾಪಂಚಿಕ ಲೈಂಗಿಕ ಕ್ರಿಯೆಯಲ್ಲಿ ಮಗ್ನನಾಗುವ ಕ್ರಿಯೆಯಿಂದ ಸಂಪೂರ್ಣವಾಗಿ ದೂರವಿರುವಂತೆ ಮಾಡುವುದರಲ್ಲಿ ಪರ್ಯವಸಾನವಾಗುತ್ತದೆ. ಧನ್ಯವಾದಗಳು. ಸಾರಿ, ನನ್ನ ಹತ್ರ ಗ್ಲಾಸಸ್ ಇರ್ಲಿಲ್ಲ. ದೊಡ್ಡದ್ ಮಾಡ್ಕೊಂಡು ಓದ್ಬೇಕು. ಒಂದ್ ಸ್ವಲ್ಪ ಹಿಂಗೆ ದೊಡ್ಡದ್ ಮಾಡ್ಕೊಂಡ್ರೆ ನಿಮ್ಗೆ ದೊಡ್ಡ ಅಕ್ಷರ ಕಾಣುತ್ತೆ, ಅವಾಗ ಈಸಿ ಆಗುತ್ತೆ ಓದ್ಲಿಕ್ಕೆ. ಝೂಮ್ ಮಾಡೋದು ಅದು ಇರ್ಲಿ ಫೋನ್ ಅಲ್ಲಿ ಮಾತಾಜಿ, ಲಾಗಿನ್ ನಿಮ್ಮ ಆಗ್ಬಿಟ್ಟಿದೀನಿ. ಭಾವ ಇಂಪಾರ್ಟೆಂಟ್, ಓದಿರೋ ಭಾವ ಇಂಪಾರ್ಟೆಂಟ್, ಭಗವಂತ ಸ್ವೀಕರಿಸ್ತಾನೆ. ಅದು ಫೋನ್ ನಲ್ಲಿ ಬೇರೆ ಲಾಗ್ ಆಗ್ಬಿಟ್ಟಿರೋದು, ಕಣ್ಣು ಹಾ ಮಾತಾಜಿ, ಚಿಕ್ಕ ಅಕ್ಷರ ಇದು ತುಂಬಾ. ಹರೇ ಸಾರಿ, ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಯೋಗಮಾಯ ಏನೆಲ್ಲ ಮಾಡ್ತಾಳೆ ಅಂತಂದ್ರೆ, ಭಗವಂತ ಮತ್ತೆ ಗೋಪಿಕಾ ಸ್ತ್ರೀಯರು ಅವ್ರನ್ನ ಒಟ್ಟುಗೂಡೋ ತರನು ಮಾಡ್ತಾಳೆ, ಮತ್ತೆ ಬೇರೆ ಆಗೋ ತರನು ಮಾಡ್ತಾಳೆ. ಸೊ ಇವಾಗ ನಾವು ನೋಡಿರೋ ಹಾಗೇನೆ ಬೇರೆ ಆಗೋದು, ಇವಾಗ ವೃಂದಾವನದಿಂದ ಕೃಷ್ಣ ಅವರು ಮಥುರಾಗ್ ಹೋಗ್ತಾರೆ, ಅವಾಗ ಗೋಪಿಕಾ ಸ್ತ್ರೀಯರಿಂದ ಕೃಷ್ಣ ಬೇರ್ಪಡ್ತಾನೆ ಅಲ್ವಾ. ಸೊ ಎಲ್ಲರೂ ಸಹ ವಿರಹ ಭಾವದಲ್ಲೇ ಇರ್ತಾರೆ, ಅವ್ರ ಜೀವನ ಪೂರ್ತಿ ವಿರಹ ಭಾವದಲ್ಲೇ ಕಳೀತಾರೆ ಅಲ್ವಾ. ಸೊ ಇದಕ್ಕೆ ಎಂತಹ ಒಂದು ಭಾವ ಅಂತ ಕರೀತಾರೆ, ವಿಪ್ರಲಂಬ ಭಾವ. ಈ ವಿಪ್ರಲಂಬ ಭಾವ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಕರೀತಾರೆ. ಇವಾಗ ನಾವು ಯಾರನ್ನಾದ್ರೂ ಅಗಲಿದ್ರೆ, ದೂರ ಇದ್ರೆ ಯಾವಾಗ್ಲೂ ಅವ್ರನ್ನ ಜ್ಞಾಪಿಸ್ಕೊತಾ ಇರ್ತೀವಿ. ಕುತ್ಕೊಂಡ್ರೆ, ನಿಂತ್ಕೊಂಡ್ರೆ, ಯಾವ್ದಾದ್ರು ಒಂದು ವಸ್ತುವನ್ನ ನೋಡಿದ್ರೆ, ಆಹಾರವನ್ನ ನೋಡಿದ್ರೆ, ಏನನ್ನ ನೋಡಿದ್ರೆ ನಾವು ಅವರ ಜ್ಞಾಪಕನೇ ಬರ್ತಾ ಇರುತ್ತೆ. ಅವ್ರ ಹತ್ರ ಇರೋದಕ್ಕಿನ್ನ ಒಬ್ಬ ವ್ಯಕ್ತಿ ದೂರ ಇದ್ದಾಗ ನಾವು ತುಂಬಾ ಹೆಚ್ಚು ಜ್ಞಾಪಿಸ್ಕೊತೀವಿ. ಸೊ ಅದಕ್ಕೆ ಇದನ್ನ ಶ್ರೇಷ್ಠವಾದ ಒಂದು ಭಾವ ಅಂತ ಹೇಳ್ಬಿಟ್ಟು ಕರೀತಾರೆ. ಇವಾಗ ಇದನ್ನೆಲ್ಲವನ್ನೂ ಸಹ ಯೋಗ ಮಾಯೆ ಮಾಡ್ತಾಳೆ. ಸೊ ಭಗವಂತನ ಆ ಒಂದು ಇಚ್ಛಾನುಸಾರ ಈ ಎಲ್ಲ ಕಾರ್ಯಗಳು ಆ ಯೋಗ ಮಾಯೆಯಿಂದ ನಡೀತಾ ಇರುತ್ತೆ. ಸೊ ಇವಾಗ ಇದೆಲ್ಲನೂ ಸಹ ಆ ನಿರಾಕಾರವಾದಿಗಳಿಗೆ ಅರ್ಥನೇ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಭಗವಂತನಿಗೆ ಒಂದು ರೂಪ ಇದೆ ಅಂತ ಅವ್ರು ಯೋಚನೆ ಮಾಡೋದಿಲ್ಲ ಅಲ್ವಾ. ಒಂದು ಗೋಲೋಕ ವೃಂದಾವನ ಇದೆ, ಅಲ್ಲಿ ಭಗವಂತ ಅವರು ವ್ಯಕ್ತಿ ರೂಪದಲ್ಲಿದ್ದಾರೆ, ಅವ್ರಿಗೂ ಭಾವನೆಗಳಿದೆ ಅಂತ ಹೇಳ್ಬಿಟ್ಟು ನಿರಾಕಾರವಾದಿಗಳಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಆ ಬ್ರಹ್ಮಜ್ಯೋತಿ ತನಕ ಮಾತ್ರನೇ ಗೊತ್ತು. ಆ ಬ್ರಹ್ಮಜ್ಯೋತಿನೇ ಒಂದು ಪರಮ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಭಗವಂತ ಈ ಭೂಮಿಗೆ ಅವತಾರ ಬಂದಾಗ ಆ ಒಂದು ಬೆಳಕಿದೆಯಲ್ಲ, ಅದು ಒಂದು ವ್ಯಕ್ತಿ ರೂಪ ತಾಳ್ಕೊಂಡು ಬರುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಮತ್ತೆ ಆ ನಿರಾಕಾರವಾದಿಗಳೆಲ್ಲನೂ ಸಹ ಸಾಕಾರವಾದಿಗಳನ್ನ ನೋಡಿ ಆಡ್ಕೋತಾರೆ. ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ? ಚಿಕ್ಕ ಮಕ್ಳ ತರ ಬೊಂಬೆ ಇಟ್ಕೊಂಡು ಆಟ ಆಡ್ತಿದಿರಲ್ಲ, ಅದಕ್ಕೆ ಅಲಂಕಾರ ಮಾಡ್ತೀರಾ, ಅದಕ್ಕೆ ತಿನ್ನಿಸ್ತಿರಲ್ವಾ, ನೀವ್ ಒಂದ್ ಸ್ವಲ್ಪ ಮೆಚೂರ್ ಆಗಿ ನೀವು ಒಂದು ಜ್ಞಾನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ನಮ್ಗೆ ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳಿದರೆ 12ನೇ ಅಧ್ಯಾಯದಲ್ಲಿ. ಸಾಕಾರ ಪೂಜೆ ಮತ್ತೆ ನಿರಾಕಾರ ಪೂಜೆ ಯಾವ್ದು ಶ್ರೇಷ್ಠ ಅಂತ ಅರ್ಜುನ ಕೇಳಿದಾಗ, ಎರಡರಿಂದನೂ ನೀನು ನನ್ನನ್ನ ಪಡ್ಕೋಬಹುದು, ಆದ್ರೆ ಈ ಒಂದು ನಿರಾಕಾರ ಆರಾಧನೆ ಅದು ಕ್ಲೇಶಕರವಾದದ್ದು, ದುಃಖತರವಾದದ್ದು ಅಂತ ಹೇಳ್ತಾರೆ. ಮತ್ತೆ ಗುರಿನೂ ಸಹ ಪರಿಪೂರ್ಣ ಆಗೋದಿಲ್ಲ, ಬರೇ ಬೆಳಕಿಗೆ ಮಾತ್ರನೇ ಆ ಬ್ರಹ್ಮಜ್ಯೋತಿ ತನಕ ಮಾತ್ರನೇ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ, ಅವ್ರಿಗೆ ಈ ಒಂದು ಜ್ಞಾನವನ್ನ ನಮ್ಗೆಲ್ಲ ತಿಳಿಸ್ಲಿಕ್ಕೋಸ್ಕರ ಅವ್ರು ಈ ಭೌತಿಕ ಪ್ರಪಂಚಕ್ಕೆ ಅವರು ತಮ್ಮ ಸಹಚರರೊಂದಿಗೆ ಬರ್ತಾರೆ. ನನ್ನ ಲೋಕ ಎಷ್ಟು ಅದ್ಭುತವಾಗಿದೆ, ನೀವು ಯಾಕೆ ಇಲ್ಲಿ ಒಂದು ಮಾಯೆಯಲ್ಲಿ ತೊಡಗಿದ್ದೀರಾ, ನೀವು ಬನ್ನಿ, ನೀವು ಆ ವಾಸ್ತವತೆಯನ್ನ ನೀವು ಅನುಭವಿಸಿ ನೀವು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಬಂದು ನಮ್ಗೆ ಅವರ ಲೀಲೆಗಳನ್ನ ತೋರಿಸ್ತಾರೆ. ಅದಕ್ಕೆ ನಮ್ಗೆ ಇವಾಗ ಏನಾದ್ರೂ ತುಂಬಾ ಒಂದು ಕೆಟ್ಟ ಒಂದು ಆಲೋಚನೆ ಬಂತು ಅನ್ಕೊಳ್ಳಿ, ಅಥವಾ ಒಂದು ಯಾವ್ದೋ ಒಬ್ಬ ಪುರುಷನನ್ನ ಅಥವಾ ಪುರುಷನನ್ನ ನೋಡಿದಾಗ್ಲೋ ಅಥವಾ ಪುರುಷ ಸ್ತ್ರೀಯನ್ನ ನೋಡಿದಾಗ ಒಂದು ಕೆಟ್ಟ ಒಂದು ಆಲೋಚನೆ ಬಂದಾಗ, ನೀವು ಆ ಒಂದು ರಾಧಾಕೃಷ್ಣರ ಆ ಒಂದು ಫೋಟೋವನ್ನ ನೀವು ನೋಡಿ ದರ್ಶನವನ್ನ ಮಾಡಿ, ನಿಮ್ಗೆ ಆ ಒಂದು ಕೆಟ್ಟ ಆಲೋಚನೆ ಹೊರಟೋಗುತ್ತೆ ಅಂತ ಹೇಳ್ತಾರೆ.
ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಬರ್ದಿರೋದನ್ನ ಪ್ರಭುಪಾದ ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ. ನಿಮ್ಗೆ ಏನಾದ್ರು ಅಂದ್ರೆ ನೀವು ಇವಾಗ ರಾಸಲೀಲೆನ ಭಗವಂತ ಯಾಕೆ ನಮ್ಗೆ ತೋರಿಸ್ತಾ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಒಂದ್ 2 ನಿಮಿಷ ನಾನು ಮುಗಿಸ್ಬಿಡ್ತೀನಿ, ಸಾರಿ. ಹರೇ ಕೃಷ್ಣ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಆ ರಾಸಲೀಲೆ ಬಗ್ಗೆ ನಾವು ತಿಳ್ಕೊಂಡ್ರೆ ಅಥವಾ ಅದನ್ನ ನಾವು ಒಂದು ದರ್ಶನ ಮಾಡಿದ್ರೆ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಲೈಂಗಿಕ ಆಕರ್ಷಣೆ ಅನ್ನೋದು ಏನಿದೆ, ಇದೊಂದು ಕಾಮ, ಇದು ವಿಕೃತ ಛಾಯೆ, ಇದು ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ. ನೋಡಿ, ಭಗವಂತನ ಇಚ್ಛೆನೂ ಅದೇನೆ. ಅಂದ್ರೆ ನೀವು ಆ ಒಂದು ನಿಜವಾಗಿರೋದನ್ನ ನೀವು ಅನುಭವಿಸಿ, ಸತ್ಯವಾಗಿರೋದನ್ನ ನೀವು ಅನುಭವಿಸಿ. ಯಾಕೆ ನೀವು ಆ ಮಾಯೆಯನ್ನ ನೀವು ಅನುಭವಿಸ್ತಾ ಇದ್ದೀರಾ? ನೀವು ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಅವರು ಆಕರ್ಷಿಸಲಿಕ್ಕೋಸ್ಕರನೇ ಅವರು ತಮ್ಮ ಸಹಚರರೊಂದಿಗೆ ಬಂದು ಅವರು ಲೀಲೆಯನ್ನ ಮಾಡ್ತಾರೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವೇನಾದ್ರೂ ಇಲ್ಲಿ ಪ್ರಾಪಂಚಿಕ ಲೈಂಗಿಕ ಕ್ರಿಯೆಯಲ್ಲಿ ನಾವೇನಾದ್ರೂ ಮಗ್ನನಾಗುವ ಕ್ರಿಯೆಯಿಂದ ನಾವು ದೂರ ಇರ್ಬೇಕು ಅಂತಂದ್ರೆ ನಾವು ಈ ರಾಸಲೀಲೆಯ ವಿವರಗಳನ್ನ ನಾವು ಶ್ರವಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರು. ನಮ್ಗೆ ಏನೇ ಇದ್ರೂ ಸಹ ಅಷ್ಟೇ, ನಾವು ಭಗವಂತನ ದರ್ಶನ ಮಾಡಿದ್ರೆ ಸೊ ನಮ್ಗೆ ಆ ಭಗವಂತ ನಮ್ಗೆ ಏನೇ ಒಂದು ಸಮಸ್ಯೆ ಇರ್ಲಿ ಅದನ್ನ ಅವ್ರು ನಿವಾರಿಸ್ತಾರೆ. ಸೊ ನಾವು ರೂಢಿ ಮಾಡ್ಕೋಬೇಕಾಗತ್ತೆ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ. ಚೈತನ್ಯ ಮಹಾಪ್ರಭು ಕಿ ಜೈ. ಷಡ್ ಗೋಸ್ವಾಮಿ ಕಿ ಜೈ. ಪಂಚತತ್ವ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ನನಗೆ ಈ ಅವಕಾಶವನ್ನ ಕೊಟ್ಟಿರುವಂತಹ ಇಸ್ಕಾನ್ ಮಂಗಳೂರು ಮತ್ತೆ ನಾಮನಿಶ್ರಾಸ್ ಪ್ರಭುಜಿಗಳು, ವಾಸಂಗನ್ ಶಿವಾಸಂಗನ್ ಪ್ರಭುಜಿ ಮತ್ತೆ ನಾಗವೇಣಿ ಮಾತಾಜಿ, ಎಲ್ಲರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನೀವೆಲ್ಲರೂ ಸಹ ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿದಿರಾ. ನಿಮ್ಗೆಲ್ಲರಿಗೂ ಸಹ ಭಗವಂತನ ಅನುಗ್ರಹ ಇರ್ಲಿ. ಎಲ್ಲರಿಗೂ ಧನ್ಯವಾದಗಳು. ನಾನೇನಾದ್ರೂ ತಪ್ಪಾಗಿ ಹೇಳಿದ್ರೆ ನನ್ನ ಮೇಲೆ ಕ್ಷಮೆ ಇರ್ಲಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ ತುಂಬಾ ಮಾತಾಜಿ. ಚೆನ್ನಾಗಿ ಹರೇ ಹೇಳಿದ್ರು ಕೃಷ್ಣ. ಮಾತಾಜಿ. ಚೆನ್ನಾಗಿ ಭಾಷೆಗಳು ನೆಕ್ಸ್ಟ್ ನಾಳೆಗೆ ಅಡ್ವಾನ್ಸ್ ವಿಶಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಹೌದು, ನಾಳೆ ನಿತ್ಯಾನಂದ ಪ್ರಭುಗಳ ಒಂದು ಅಪಿಯರೆನ್ಸ್ ಡೇ ಇದೆ. ಸೊ ಎಲ್ಲರನ್ನೂ ಸಹ ಅದರಲ್ಲಿ ಭಾಗವಹಿಸಿ. ಅರ್ಧ ದಿವಸ ಉಪವಾಸ ಇರುತ್ತೆ ಅಲ್ವಾ ಮಾತಾಜಿ? ನಾಗವೇಣಿ ಮಾತಾಜಿ, 12 o'clock ಸಂಜೆ ತನಕ ಉಪವಾಸ 5:30 ಇರುತ್ತೆ ಅಲ್ವಾ? ಕೀರ್ತನೆ ಸ್ಟಾರ್ಟ್ ಆಗ್ತದೆ. 5:30 ನಾಳೆ ಅಲ್ಲ, ಕೀರ್ತನೆ. ನಾಳೆದಲ್ಲ ಮಾತಾಜಿ. ಮಾತಾಜಿ ನಾಳೆ ಭಾನುವಾರ ಅಲ್ವಾ? ನಾಳೆ ನಾಳೆನಾ? ನಾಳೆ ನಾಳೆನಾ ಇರೋದು? ಹೌದು. ನಿತ್ಯಾನಂದ ತ್ರಯೋದಶಿ ಇರೋದು ನಾಳೆನಾ ಅಥವಾ ಭಾನುವಾರನ ಮಾತಾಜಿ? ನಾಳೆ ನಾಳೆನೇನಾ? ಹಾ, ಓಕೆ ಹಾ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಏನ್ ಮಾತಾಜಿ? ಮಾತಾಜಿ ಪೀರಿಯಡ್ ಬಂದ್ರು ನಾವು ಚಾಂಟಿಂಗ್ ಮಾಡ್ಬೋದಾ ಮಾತಾಜಿ? ಮಾಡ್ಬೋದು. ಮಾಡ್ಬೋದಾ ಮಾತಾಜಿ? ಅದೇ ಕೇಳೋದು. ಮಾತಾಜಿ ನಾಳೆ ನಿತ್ಯಾನಂದ ತ್ರಯೋದಶಿ, ಸಂಡೇ ನರೋತ್ತಮ ದಾಸ್ ಅವ್ರದ್ದು ಪೇರೆಂಟ್ಸ್ ಡೇ ಇರೋದು. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೋಡಿ, ಅದ್ರಲ್ಲಿ ಹಾಕಿದೆ, ಚೈತನ್ಯ ಚರಿತಾಮೃತ ಗುಂಪಲ್ಲಿ ಹಾಕಿದೆ. 5:00 ಕೀರ್ತನೆ, 6:00 ಗೌರಾರತಿ, 7 ಗಂಟೆಗೆ ಅಭಿಷೇಕ, 7:30 ಕ್ಲಾಸ್, 8 ಗಂಟೆಗೆ ಮಹಾರತಿ, 8:30 ಪ್ರಸಾದ. ಬನ್ನಿ ಎಲ್ಲ. ಆನ್ಲೈನ್ ಅಲ್ಲಿ ಇದೆಯಾ ಪ್ರೋಗ್ರಾಮ್? ಹಾಕಿದ್ರೆ ಹಾಕ್ತೇನೆ ಪ್ರಭುಜಿ ಗುಂಪಲ್ಲಿ. ಹಾಕ್ಲಿಲ್ಲ ಎಷ್ಟು ತನಕ, ಈಗ ಆಗ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಇರ್ಬೋದು ಪ್ರಭುಜಿ. ಆಯ್ತು, ಬನ್ನಿ ಅಲ್ಲ ಮಂಗಳೂರಿಗೆ ಒಮ್ಮೆ. ಬರ್ತೀನಿ ಮಾತಾಜಿ. ಗೌರ ಇದಕ್ಕೆ ಬನ್ನಿ, ಗೌರ ಇದಕ್ಕೆ ಗೌರಣಿ ತಾಯಿ. ಆಯ್ತು ಮಾರ್ಚ್ 3 ಅಲ್ಲ, ಹೌದು ಮಾರ್ಚ್ 3. ಓಕೆ, ಆಯ್ತು, ಪ್ರಯತ್ನ ಮಾಡ್ತೀನಿ. ಮಾಡಿ ಬನ್ನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ ಮಾತಾಜಿಗೆ ರಜೆ ಇಲ್ಲ ಕಾಣ್ಬೇಕಲ್ಲ ಮಾತಾಜಿ? ಇಲ್ಲ ಮಾತಾಜಿ, ರಜಾ ಇಲ್ಲ.